ಸದ್ವಿಚಾರಧಾರೆಯಿಂದ ಚುಮ್ಮಲಿ ಸ್ಫೂರ್ತಿ, ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ. ಭವ್ಯ ರಾಷ್ಟ್ರ ಗುಡಿಯ ಶಿಲ್ಪಕಾರರು ನಾವು, ದಿವ್ಯ ಪರಂಪರೆಯ ನವಕುಮಾರರು ನಾವು. ನವ್ಯರು ನಾವು, ನವೋ ನವ್ಯರು ನಾವು. ನಾವೇ ಇರಲು ತಾಯಿಗಿನ್ನು ಎಲ್ಲಿಯ ನೋವು, ಇನ್ನು ಎಲ್ಲಿಯ ನೋವು. ಸದ್ವಿಚಾರಧಾರೆಯಿಂದ ಚುಮ್ಮಲಿ ಸ್ಫೂರ್ತಿ, ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ. ಪಾದಘಾತದಿಂದ ಅರೆಯ ತೊತ್ತಳ ತುಳಿದು, ಬಾಹು ಬೆಳೆಸಿ ಭೂಮಿ ಬಾನಿ ನೆತ್ತರ ಬೆಳೆದು, ಅರಳಿ ನಗುವೆವು ಸಿರಿಯ ಮರಳಿ ತರುವೆವು. ಅಳಿದ ಪಿತರ ಆತ್ಮ ತೃಪ್ತಿಗೊಳಿಸಿ ಮೆರೆವೆವು, ತೃಪ್ತಿಗೊಳಿಸಿ ಮೆರೆವೆವು. ಸದ್ವಿಚಾರಧಾರೆಯಿಂದ ಚುಮ್ಮಲಿ ಸ್ಫೂರ್ತಿ, ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ. ಕ್ಲೈಬೆ ಕಲ್ಮಶಗಳ ತಡೆದು ಮೆಟ್ಟಿ ಮುರಿವೆವು, ಶುದ್ರ ಹೃದಯ ದುರ್ಬಲತೆಯ ಅಟ್ಟಿ ಬಿಡುವೆವು. ನಿದ್ದೆ ಬಿಡುವೆವು, ಮುಂದೆ ಹೆಜ್ಜೆ ಇಡುವೆವು. ಸಿದ್ಧ ಹೃದಯದಿಂದ ನಾವು ಗೆದ್ದು ಬರುವೆವು, ನಾವು ಗೆದ್ದು ಬರುವೆವು. ಸದ್ವಿಚಾರಧಾರೆಯಿಂದ ಚುಮ್ಮಲಿ ಸ್ಫೂರ್ತಿ, ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ. ಗುಂಡಿಗೆ ಇದು ಗುಂಡಿನೇಟಿ ಗಂಜಿ ನಡುಗದು, ಎಂದಿಗೂ ಸೋಲರಿಯದಂತ ಪಂಥವು ನಮದು. ಯೋಧರು ನಾವು, ಸಿಂಹನಾದರು ನಾವು. ನಾಡ ಕಷ್ಟ ಕಳೆಯಂತ ಮಹಾಕಾಲರು ನಾವು, ಮಹಾಕಾಲರು ನಾವು. ಕಷ್ಟ ಕಳೆವ ಮಹಾಕಾಲರು ನಾವು, ಸದ್ವಿಚಾರಧಾರೆಯಿಂದ ಚುಮ್ಮಲಿ ಸ್ಫೂರ್ತಿ, ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ. ಮತ್ತೊಮ್ಮೆ ರಿಪೀಟ್ ಮಾಡುವುದನ್ನೇ, ಇನ್ನೊಮ್ಮೆ ಹಾಡುವ. ಸದ್ವಿಚಾರಧಾರೆಯಿಂದ ಚುಮ್ಮಲಿ ಸ್ಫೂರ್ತಿ. ಕ್ಷೇತ್ರದ ಎಲ್ಲ ಹಿರಿಯರನ್ನ ಸ್ಮರಿಸುತ್ತಾ ಮಂಡಲ ಪ್ರಶಿಕ್ಷಣ ವರ್ಗದ ಉದ್ಘಾಟನಾ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ವಂದೇ ಮಾತರಂ ಶ್ರೀ ಸದಾಶಿವಾಚಾರ್ಯ ಅರೆಕಲ ಇವರಿಂದ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಂ
ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠಕಲಕಳನಿನಾಧಕರಾಲೆ ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ ಅಬಲಾ ಕೆನೋಮಾ ತೋಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಳವಾರಿಣಿ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ ಪ್ರಾಣಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ. ತೋಮರಹಿ ಪ್ರತಿಮಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಆಡಿದಂಥ ಶ್ರೀ ಸದಾಶಿವಾಚಾರ್ಯರಿಗೆ ವಂದನೆಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಈ ಪ್ರಶಿಕ್ಷಣ ವರ್ಗದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಬಂದಂತ ಅತಿಥಿಗಳನ್ನು ಹಾಗೂ ನಮ್ಮೆಲ್ಲರನ್ನು ಸ್ವಾಗತಿಸಬೇಕಾಗಿ ಪ್ರಶಿಕ್ಷಣ ಪ್ರಕೋಷ್ಠದ ಮಂಡಲ ಸಂಚಾಲಕ ಶ್ರೀ ಭರತ್ ಉಲ್ಲಾಲ್ರಲ್ಲಿ ವಿನಂತಿಸ್ತಾರೆ. ಜನತಾ ಪಾರ್ಟಿ ಮಂಗಳೂರು ಮಂಡಲ ಇದರ ಇವತ್ತಿನ ಈ ಪ್ರಶಿಕ್ಷಣ ವರ್ಗದ ಉದ್ಘಾಟನೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಮತ್ತು ನಾಳೆ ಈ ಪ್ರಶಿಕ್ಷಣ ವರ್ಗ ಬೆಳಗ್ಗೆ 9ರಿಂದ ಸಾಯಂಕಾಲ 6ರ ತನಕ ನಡೀಲಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿ ಅದರ ಇತಿಹಾಸ ನಮಗೆಲ್ಲ ಗೊತ್ತಾಗಿದೆ. ಹೇಗೆ ಮೊದಲಿನಿಂದಲೂ ಭಾರತೀಯ ಜನತಾ ಪಾರ್ಟಿ ಆ ಇತಿಹಾಸದಿಂದ ಬಂದಿದೆ. ಇವತ್ತು ಯಾವ ರೀತಿ ತಮ್ಮ ಸಂಘಟನಾತ್ಮಕ ಶಕ್ತಿ ಹಾಗೂ ಧ್ಯೇಯ ಸಿದ್ಧಾಂತಗಳೊಂದಿಗೆ ಈ ದೇಶದಲ್ಲಿ ಭಾರತ ದೇಶವೇ ನಮಗೆ ಮುಖ್ಯ, ರಾಷ್ಟ್ರೀಯತೆ ಮುಖ್ಯ ಅನ್ನತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಬೆಳೆದಂತಹ ಪಕ್ಷ ಭಾರತೀಯ ಜನತಾ ಪಕ್ಷ. ಇವತ್ತು ಮೂಲೆ ಮೂಲೆಯಲ್ಲೂ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೂಡ ಇದೆ. ಉತ್ತಮ ಸರ್ಕಾರದ ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗೆಯೇ ದೇಶದ ಓರ್ವ ಪ್ರಧಾನಮಂತ್ರಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆತ್ಮನಿರ್ಭರ ಶಕ್ತಿ ಅನ್ನತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಎಲ್ಲ ಕಾರ್ಯಕರ್ತರನ್ನು
ಸ್ವಪ್ರತಿಷ್ಠೆಯಿಂದ ಕೆಲಸ ಮಾಡತಕ್ಕಂಥ ಯೋಚನೆಯನ್ನು ಇಟ್ಟುಕೊಂಡು ಇಡೀ ದೇಶದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಗೆ ದಿನದಿಂದ ದಿನಕ್ಕೆ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಂಘಟನೆಗಳ ಕೆಲಸಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವನ್ನು ದೃಷ್ಟಿಕೋನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರತಿ ದೇಶದ ಮಂಡಲಗಳಲ್ಲಿ ಈ ಪ್ರಶಿಕ್ಷಣ ವರ್ಗವನ್ನು ನಡೆಸಬೇಕು. ಭಾರತೀಯ ಜನತಾ ಪಕ್ಷದ ಸಂಘಟನೆ ಕಾರ್ಯ, ಧ್ಯೇಯ, ಸಿದ್ಧಾಂತ ಇವೆಲ್ಲವನ್ನು ತಿಳಿಸುವ ದೃಷ್ಟಿಯಿಂದ ಎಲ್ಲ ಮಂಡಲಗಳಲ್ಲಿ ನಾವು ಪ್ರಶಿಕ್ಷಣ ವರ್ಗವನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಮತ್ತು ನಾಳೆ ಮಂಗಳೂರು ಮಂಡಲದಲ್ಲಿ ಪ್ರಶಿಕ್ಷಣ ವರ್ಗ ನಡೀತಾ ಇದೆ. ಹೊಸದಾಗಿ ಬಂದಂಥ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿಯ ಧ್ಯೇಯ ಸಿದ್ಧಾಂತಗಳೇನು, ಸಂಘಟನಾ ಶಕ್ತಿಯ ಕಾರ್ಯ ಏನು ಅನ್ನತಕ್ಕಂಥ ವಿಚಾರಗಳನ್ನು 2 ದಿನದಲ್ಲಿ ನಾವು ತಿಳಿಸುವರಿದ್ದೇವೆ. ಆದ್ದರಿಂದ ಇವತ್ತಿನ ಈ ಒಂದು ಪ್ರಶಿಕ್ಷಣ ವರ್ಗದ ಉದ್ಘಾಟನೆ ಕಾರ್ಯಕ್ರಮ ಬಂದಂತಹ ಮಂಡಲದ ಅಧ್ಯಕ್ಷರಾದಂಥ ಆತ್ಮೀಯರಾದ ಶ್ರೀ ಚಂದ್ರಹಾಸ್ ಪಂಡಿತ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ನವೀನ್ ಬಾದಲ್ಪಾಡಿ ಅವರು ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಪ್ರಶಿಕ್ಷಣ ವರ್ಗದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ನಿವೃತ್ತ ಸೇನಾನಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಪ್ರಸ್ತುತ ರಾಜ್ಯ ವಕ್ತಾರರಾಗಿರತಕ್ಕಂಥ ಆತ್ಮೀಯರಾದ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇವರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಹೇಮಂತ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಮಂಗಳೂರು ಮಂಡಲ ಇವರು ಸ್ವಾಗತವನ್ನು ಶಾಲು ಹೊದಿಸಿ ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಬಂದಂತಹ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳಿಗೂ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪ್ರಶಿಕ್ಷಣ ವರ್ಗದ ಉದ್ಘಾಟನೆಯನ್ನು ನಡೆಸಬೇಕಾಗಿ ಮಾನ್ಯವರೆಯರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಧನ್ಯವಾದಗಳು. ಜ್ಯೋತಿ ಪ್ರಜ್ವಲನದೊಂದಿಗೆ ಉದ್ಘಾಟಿಸಬೇಕಾಗಿ ಬಿಜೆಪಿಯ ರಾಜ್ಯ ವಕ್ತಾರರು, ನಿವೃತ್ತ ಸೇನಾನಿಗಳು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಮಾನ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರಲ್ಲೇ ವಿನಂತಿಸ್ತಾ ಇದ್ದೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓ ಜೈ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಪ್ರಶಿಕ್ಷಣ ವರ್ಗದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಮಂಡಲದ ಅಧ್ಯಕ್ಷರು, ಸ್ನೇಹಿತರು ಆದ ಸನ್ಮಾನ್ಯ ಚಂದ್ರಹಾಸ್ ಪಂಡಿತ್ ಹೌಸ್ ಅವರೇ, ಈ ಪ್ರಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಭರತ್ ಉಳ್ಳಾಲ್ ಅವರೇ, ಬಹಳ ದಿನಗಳ ನಂತರ ತಮ್ಮೆಲ್ಲರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಬಹುಶಃ ಚುನಾವಣೆಯ ನಂತರ ನಾನು ಬಂದಿಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ತಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನರ ಹತ್ರ ಮಾಸ್ಕ್ ಇಲ್ಲ, ತುಂಬ ಜನ ಮಾಸ್ಕ್ ಹಾಕ್ಕೊಂಡಿಲ್ಲ ಅಂತ ಕಾಣ್ತಿದೆ. ಮತ್ತು ಎಷ್ಟು ಜನರ ಮಾಸ್ಕು ಗಡ್ಡದಲ್ಲುಂಟು, ಬಾಯಿ ಮತ್ತು ಮುಖ ಇಲ್ಲ. ಎರಡನೆಯ ವೇವ್ ಅಂತ ಸೆಕೆಂಡ್ ವೇವ್ ಅಂತ ಹೇಳ್ತೇವಲ್ಲ, ಬಹಳ ಭೀಕರವಾಗಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ ಏನಂತ ಹೇಳಿ. ಹಾಗಾಗಿ ಪ್ರಶಿಕ್ಷಣ ವರ್ಗ ನಡೆಸಬೇಕಾದ್ರೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದು. ಉದಾಹರಣೆಗೆ ಮೈಕ್ ಉಪಯೋಗ ಮಾಡ್ತೀವಿ, ಮೈಕಿಗೆ ಒಬ್ಬರು ಉಪಯೋಗ ಮಾಡಿದ್ಮೇಲೆ ಇನ್ನೊಬ್ಬರು ಅದಕ್ಕೆ ಟಿಶ್ಯೂ ಕವರ್ ಮಾಡಿಬಿಟ್ಟು ಮಾಡಬೇಕು ಅಂತ ಹೇಳಿ. ಅದೆಲ್ಲವನ್ನು ನಮ್ಮ ಜಾಗ್ರತೆಗಾಗಿ ನಾವು ವಹಿಸಲೇಬೇಕು. ಯಶವಂತ್ ಅವರು ಉಲ್ಲೇಖ ಮಾಡ್ತಾ ಇದ್ರು, ಯಾರು ಕುರ್ಚಿಯನ್ನು ಆಚೆ ಈಚೆ ಮಾಡಬೇಕು, ಇನ್ನೂ ಸ್ವಲ್ಪ ಬೇಕಾದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು, ಬ್ರೇಕ್ ಆದ್ಮೇಲೆ ಬೇಕಾದರೆ ಮಾಡಿ. ಇವತ್ತು 26 ನವೆಂಬರ್
ಎರಡು ಕಾರಣಕ್ಕಾಗಿ ಬಹಳ ಪ್ರಮುಖ ದಿನಗಳು. ನೆನಪಿದೆಯಾ ಯಾರಿಗಾದರೂ ಯಾಕೆ ಅಂತ ಹೇಳಿ? ಒಂದು, ಸಂವಿಧಾನದ ಕರಡು ರಚನೆ ಆದಮೇಲೆ ಅದನ್ನು ಡಿಬೇಟ್ ಮಾಡಲಿಕ್ಕೆ, ಇಲ್ಲಿ ಆವಾಗಿನ ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಮಾಡಲಿಕ್ಕೆ 48 ನವೆಂಬರ್ 26 ಸದನಕ್ಕೆ ಒಪ್ಪಿಸಿದ ದಿವಸ. ಹಾಗಾಗಿ ಇದನ್ನು ಆ ರೀತಿಯಲ್ಲಿ ನೆನಪು ಮಾಡಿಕೊಳ್ತೇವೆ. ಎರಡನೇದ್ದು, ಯಾವ ಸಂವಿಧಾನ ನಮ್ಮ ದೇಶದ ಏಕತೆಯನ್ನು, ಸಮಗ್ರತೆಯನ್ನು ಎತ್ತಿ ಹಿಡಿಬೇಕಿತ್ತು, ಅದನ್ನು ಧಿಕ್ಕರಿಸಿ ಮುಂಬೈಯಲ್ಲಿ ಬಾಂಬ್ ದಾಳಿ ನಡೆದಂಥ ದಿವಸ, ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಬಲಿದಾನ ಆದ ದಿವಸ ಇವತ್ತು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ಪ್ರಶಿಕ್ಷಣ ವರ್ಗದಲ್ಲಿ 2 ದಿವಸಗಳ ಕಾಲ ನಮ್ಮ ತೊಡಗಿಸಿಕೊಳ್ಳುವ ಅಂತ ನಿರ್ಣಯ ಮಾಡಿ ಬಂದಿದ್ದೇವೆ. ಇವತ್ತಿಲ್ಲಿ ಗಂಡ ಹೆಂಡತಿ ಬೇರೆ ಒಟ್ಟಿಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದ್ರು ಬರಬೇಕಾದ್ರೆ. ಮನೆಯಲ್ಲಿ ಮಕ್ಕಳೇನು ಮಾಡ್ತಾರೆ ಗೊತ್ತಿಲ್ಲ. ನಾವಿವತ್ತು ಈ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸಬೇಕಾದ್ರೆ, ಯಾವಾಗ ಲಾಸ್ಟ್ ಆದದ್ದು ಪ್ರಶಿಕ್ಷಣ ವರ್ಗ ನೆನಪಿದೆಯಾ? 4-5 ವರ್ಷ ಆಯ್ತಲ್ವಾ? 4 ವರ್ಷ ಕಳೀತು. ರಾತ್ರಿ ಮಲಗಬೇಕಾದ್ರೆ ಮನೆಗೆ ಹೋಗಿ ಕೊನೆಗೆ ಮಾಡುವ ಕೆಲಸ ಅಂತ ಹೇಳಿದರೆ ಏನು ಹೇಳಿ? ಏನು ಮಾಡೋದು? ಕೊನೆಗೆ ನಿದ್ರೆ ಮಾಡೋದು. ಅದಕ್ಕಿಂತ ಮುಂಚೆ ಏನು ಮಾಡ್ತೇವೆ? ನಮ್ಮೆಲ್ಲ ಮೊಬೈಲ್ ಚಾರ್ಜಿಗೆ ಹಾಕಿ ಹಾಕ್ತೇವೆ, ಹೌದು ಅಲ್ವಾ? ಯಾಕೆಂದರೆ ಮರುದಿನ ಅದನ್ನು ಉಪಯೋಗ ಮಾಡಬೇಕು ನಾವು. 4-5 ವರ್ಷ ಆಯಿತು. ಭರತುಲ್ಲಾಳವರು ಬಹಳ ಸೊಗಸಾಗಿ ಪ್ರಾರಂಭದಲ್ಲೂ ಹೇಳಿಬಿಟ್ರು, ಪಕ್ಷದ ಇತಿಹಾಸ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ ಅಂತೇಳಿ. ಆದರೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರು ಕೂಡ SLC ಪರೀಕ್ಷೆಯಲ್ಲಿ 90 ಮಾರ್ಕ್ ತಗೊಂಡು ಹುಡುಗನಿಗೆ 3 ವರ್ಷ ಆದಮೇಲೆ ಮತ್ತೆ SLC ಪರೀಕ್ಷೆ ಬರಿ ಅಂತ ಹೇಳಿದ್ರೆ ಕಷ್ಟ ಆಗ್ತದಾ ಇಲ್ವಾ? ಹಾಗೆ ಅನೇಕ ಸಂಗತಿಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಇಲ್ಲಿ ಬರುವಾಗ ಬಹಳ ಸಂದರ್ಭಗಳಲ್ಲಿ ನಮ್ಮ ಅನೇಕ ಚಟುವಟಿಕೆಗಳ ನಡುವೆ ಎಲ್ಲೋ ಒಂದು ಕಡೆ ಇದು ಯಾಕಪ್ಪ, ಹೋಸಲ ಹೋಗಿದ್ದೆ, ಹೋಸಲ ಕೇಳಿದ್ದೆ, ಈ ಸಲ ಮತ್ತೆ ಯಾಕೆ ಕೇಳಬೇಕು? ಪ್ರತಿ ಸಲ ಬಂದುಬಿಟ್ಟು ಅದೇ ಸಂಗತಿಗಳನ್ನು ಮತ್ತೆ ಮತ್ತೆ ಬಂದು ಹೇಳ್ತಾರೆ. ಪಕ್ಷದ ಒತ್ತಾಯಕ್ಕಾಗಿ, ಯಾರೋ ಹಾಜರು ತಗೊಳ್ತಾರೆ ಅನ್ನೋ ಕಾರಣಕ್ಕಾಗಿ. ವರದಿ ತಗೊಳ್ತೀರಾ? ಆಮೇಲೆ ವರದಿ ತಗೊಳ್ಲಿಕ್ಕಿದ್ದೆ, ನಾನು ಪಟ್ಟಿ ನೋಡಿದೆ, ಯಾರನ್ನೆಲ್ಲ ಕರೆದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಅಂತ ಕೇಳಿದೆ ಅವರನ್ನು. ಇನ್ನೆಲ್ಲಾದರೂ ನಾನು ಬರದೇ ಇದ್ದರೆ, ನಾಳೆ ಯಾರಾದರೂ ಅದನ್ನು ನೋಡಿದರೆ, ಗಮನಿಸಿದರೆ ಅನ್ನುವ ಕಾರಣಕ್ಕಾಗಿ ಬಂದಿದ್ದರೂ ಕೂಡ ನಿಮ್ಮ ಕ್ಷಮೆ ಕೇಳಿ ವಿನಂತಿ ಮಾಡ್ತೀನಿ. ಯಶವಂತ್ ಅವರು ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಮೊಬೈಲ್ ಆಫ್ ಮಾಡಬೇಡಿ. ನಾನು ಇಲ್ಲಿಂದ ಹೋಗಬೇಕಾದ್ರೆ ನನ್ನ ಬ್ಯಾಟ್ರಿ ಫುಲ್ ಚಾರ್ಜ್ ಆಗ್ತದೆ. ಮುಂದಿನ ಪ್ರಶಿಕ್ಷಣ ಅವಧಿಯವರೆಗೆ ನಾನು ಯಾವ ಧ್ಯೇಯ ಉದ್ದೇಶಕ್ಕಾಗಿ ಈ ಪಕ್ಷವನ್ನು, ಯಾರೋ ಕೇಳಿದ್ರಂತೆ ಇತ್ತೀಚೆಗೆ ನಮ್ಮ ಪಕ್ಷಕ್ಕೆ ಬಂದವರು, ಆ ಫೋಟೋ ಅವ್ರು ಯಾರಂತ ಗೊತ್ತಿಲ್ಲ ಅವರಿಗೆ. ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ, ದೊಡ್ಡ ಹುದ್ದೆ ಆಗಬೇಕಂತ ಅಪೇಕ್ಷೆ ಪಡ್ತಾರೆ. ಅದ್ಯಾರು ಮುದುಕನ ಫೋಟೋ ಹಾಕಿದ್ರಲ್ಲಿ ಅಂತ ಹೇಳಿಕೊಂಡು. ಹಾಗಾಗಬಾರ್ದಲ್ವಾ? ಎಲ್ಲೋ ಒಂದು ಕಡೆ ಈ ದೇಶದ ಪಂಚನಿಷ್ಠೆ ಅಂತ ಗೊತ್ತಿದೆ ನಮ್ಮ ಪಕ್ಷದ್ದು. ಪಂಚನಿಷ್ಠೆ, ನಾನು 5 ಕೂಡ ಪಟ್ 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 ಹೇಳ್ತೀನಿ ಅಂತ ಕೈ ಎತ್ತಿ. 5 ಕೂಡ ನೀವು ಕೇಳಲಿಲ್ಲ, ನಾನು ಕೈ ಎತ್ತಿ ಅಂತ ಹೇಳಿದ್ದು. 5 ಕೂಡ ನಾನು ಕರಾರುವಕ್ಕಾಗಿ ಹೇಳ್ತೀನಿ, ಇನ್ನೊಂದ್ಸಲ ಕೈ ಎತ್ತಿ. ಅಭ್ಯಾಸವರ್ಗ ಆಗಬೇಕೋ ಬೇಡವಾ? ಅಲ್ಲಿ 1 ನಿಮಿಷ, ನೀವೊಬ್ರು ಕೈ ಎತ್ತಿದ್ರೆ ಅಷ್ಟೇ. ಅಭ್ಯಾಸವರ್ಗ ಆಗಬೇಕೋ ಬೇಡವಾ? ಚರ್ಚೆ ಮಾಡಲಿಕ್ಕಿಲ್ಲ, ಕಾಫಿ ಮಾಡಲಿಕ್ಕೆಲ್ಲ ಇಲ್ಲ. ಈಗ ಇದು ಕ್ಲಾಸ್ ರೂಮ್ ಇದು. ಯಾಕೆ ಅಭ್ಯಾಸ ವರ್ಗ ಅಂತ ಹೇಳಿದರೆ, ನಾನಿವತ್ತು ಉಳ್ಳಾಲ ಮಂಡಲದ ಅಥವಾ ಮಂಗಳೂರು ಮಂಡಲದ ಒಬ್ಬ ಪ್ರಮುಖ ಕಾರ್ಯಕರ್ತ, ಆಯ್ದ ಕಾರ್ಯಕರ್ತ. ಎಲ್ಲರನ್ನು ಕರೆದಿಲ್ಲ ಪ್ರಶಿಕ್ಷಣ ವರ್ಗಕ್ಕೆ. ಕನಿಷ್ಠ ನನಗೆ ನನ್ನ ಪಕ್ಷದ ಆ 5 ನಿಷ್ಠೆಗಳ ಬಗ್ಗೆ ಗೊತ್ತಿರಬೇಕೋ ಬೇಡವಾ? ಗೊತ್ತಿರಬೇಕೋ ಬೇಡ? ಹೇಳಿ ಹೇಳಿ ಅಮ್ಮ, ಯಾವ್ದು ಹೇಳಿ? ಕೈ ಎತ್ತಿದ್ರೀಗ ಯಾರಾದರೂ ಎಲ್ಲ ಬರ್ಕೊಂಡಿದ್ದು ಕ್ಲಾಸ್ ಆದ್ರಿಂದ ಉದ್ಘಾಟನೆ ಭಾಷಣ ಕೊಟ್ಟು ಹಾಗೆ ಹೇಳ್ತೀನಿ ನಾನು. ಒಂದು ಕೂಡ ಅಲ್ಲ. ಕೂತ್ಕೊಳ್ಳಿ ದಯವಿಟ್ಟು. ನೀವು ಹೇಳಬಾರ್ದು, ನೀವು ಕ್ಲಾಸ್ ತಗೊಳ್ಳೋರು. ಆಯ್ತು, ಫೈನ್. ಒಂದ್ಸಲ ಬರ್ಕೊಂಡು ಬಿಡಿ. ರಾಷ್ಟ್ರೀಯ ಸಮಗ್ರತೆ ಯಾಕೆ ನೆನಪು ಬಂತು ನನಗೆ ಹೇಳಿದರೆ, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ನೆನಪು ಮಾಡಿಕೊಂಡೆ ನಾನು. ಈ ಪಕ್ಷ ಹುಟ್ಟಿದ್ದೇ ರಾಷ್ಟ್ರೀಯ ಸಮಗ್ರತೆಗಾಗಿ. ಏಕ್ ದೇಶ್ ಮೇ ದೋ ವಿಧಾನ್, ದೋ ಪ್ರಧಾನ್, ದೋ ನಿಶಾನ್ ನಹಿ ಚಲೇಗಾ ಅಂತ ಯಾವಾಗ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅಂದಿನ ಇಂಟರಿಮ್ ಸರ್ಕಾರದ ಮಂತ್ರಿಗಳಾಗಿದ್ದವರು
ಆ ಕುರ್ಚಿಯನ್ನು ಕಿತ್ತೆಸೆದು ರಾಜೀನಾಮೆ ಕೊಟ್ಟು ಈ ಪಕ್ಷವನ್ನ ಸಂಘದ ಪ್ರಮುಖರ ಸಹಕಾರದೊಂದಿಗೆ ಸ್ಥಾಪನೆ ಮಾಡಿ ರಾಷ್ಟ್ರೀಯ ಸಮಗ್ರತೆಗಾಗಿ ಹೋರಾಟ ಮಾಡಿದ್ದು ಬಲಿದಾನ ಆಯಿತು. ನಮ್ಗೆ ಆ ಸಂಗತಿ ನೆನಪಿಟ್ಕೋಬೇಡುವ. ಸೊ ಮೊದಲನೇ ಪಂಚನಿಷ್ಠೆ ರಾಷ್ಟ್ರೀಯ ಸಮಗ್ರತೆ ಬರ್ಕೊಂಡ್ರೆ ಅದಕ್ಕೆ ನೋಟ್ ಮತ್ತೆ ಪ್ಯಾಡ್ ಕೊಟ್ಟಿದ್ದಾರೆ, ನಿಮಗೆ ನೋಟ್ ಪ್ಯಾಡ್ ಮತ್ತೆ ಪೆನ್ ಕೊಟ್ಟಿದ್ದಾರೆ. ಎರಡನೇದು ಏನಿರ್ಬೋದು ಪಂಚನಿಷ್ಠೆಯಲ್ಲಿ? ಎರಡನೇದು ಏನಿರ್ಬೋದು ಅಂತ ನಾವಿವತ್ತು ಗ್ರಾಮ ಸ್ವರಾಜ್ಯ ಸಮಾವೇಶ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸುದ್ದಿ ಬಂದಿರಬೇಕಲ್ಲ, ಹೌದೋ ಅಲ್ವಾ? ನಾವು ಯಾವ ವಿಚಾರ ನಂಬ್ತೀವಿ ಅಂತ ಹೇಳಿದ್ರೆ ಗಾಂಧಿ ಪ್ರಣೀತ ಸಮಾಜವಾದ. ಏನು? ಗಾಂಧಿ ಪ್ರಣೀತ ಸಮಾಜವಾದ. ಗ್ರಾಮ ರಾಜ್ಯಗಳ ಮೂಲಕ ರಾಮರಾಜ್ಯದ ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನ ಏಕಾತ್ಮ ಮಾನವ ದರ್ಶನ ಅಂತ ಹೇಳ್ತೀವಿ. ಪಂಡಿತ್ ದೀನ್ ದಯಾಳ್ಜಿಯವರ ಸಿದ್ಧಾಂತ. ಸಂವಿಧಾನ ಎಷ್ಟು ನಮಗೆ ಪ್ರಮುಖವ ಅಷ್ಟೇ ನಮಗೆ ದೀನ್ ದಯಾಳ್ಜಿ ಕೊಟ್ಟಂತ ಏಕಾತ್ಮ ಮಾನವ ದರ್ಶನ ಕೂಡ ಅಷ್ಟೇ ಬಹಳ ಪ್ರಮುಖವಾದದ್ದು. ಅಂತ್ಯೋದಯ ಕಲ್ಪನೆಯನ್ನು ಕೊಟ್ಟಿದ್ರು ಅವರು. ಅದನ್ನ ಗ್ರಾಮ ಸ್ವರಾಜ್ಯದ ಮೂಲಕ ಅಥವಾ ಗಾಂಧಿ ಪ್ರಣೀತ ಸಮಾಜವಾದ ಮೂಲಕ ನಾವು ಅದನ್ನು ಪ್ರತಿಷ್ಠಾಪನೆಗೊಳಿಸುವಂತ ಪ್ರಯತ್ನ ಮಾಡ್ತೀವಿ. ಇದು ಎರಡನೇದು. ಮೊದಲನೇದೇನು? ರಾಷ್ಟ್ರೀಯ ಸಮಗ್ರತೆ. ಯಾವುದೇ ಕಾರಣಕ್ಕೆ ಕಾಂಪ್ರಮೈಸ್ ಮಾಡುವುದಿಲ್ಲ, ಹೌದು ಅಲ್ವಾ? ವ್ಯಕ್ತಿಗಿಂತ ನೆಕ್ಸ್ಟ್ ಏನು? ಪಕ್ಷಕ್ಕಿಂತ ದೇಶ. ಯಾವಾಗ ಈ ಕಲ್ಪನೆ ನಮ್ಮ ಮನಸ್ಸಿನಲ್ಲಿದೆ, ಪಕ್ಷವನ್ನೇ ವಿಸರ್ಜನೆ ಮಾಡಿದಂಥ ಪಕ್ಷ ನಮ್ದು. ದೇಶದ ಅಸ್ತಿತ್ವದ ಪ್ರಶ್ನೆ ಬಂದಾಗ, ದೇಶದಲ್ಲಿ ಸ್ವಾತಂತ್ರ್ಯದ ಪ್ರಶ್ನೆ ಬಂದಾಗ ಜನಸಂಘಕ್ಕೆ ತಿಲಾಂಜಲಿ ಕೊಟ್ಟು ದೇಶದ ಹಿತಕ್ಕಾಗಿ ನಾವು ಜನತಾ ಪಾರ್ಟಿಗೆ ಸೇರ್ಕೊಂಡಂತ ಪಕ್ಷ. ಸುಮ್ಮನೆ ಹೇಳಿಲ್ಲ, ವ್ಯಕ್ತಿಗಿಂತ ಪಕ್ಷಕ್ಕಿಂತ ರಾಷ್ಟ್ರ ಅಂತ ಹೇಳಿದಲ್ಲ, ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ಅನ್ನುವ ಕಾರಣಕ್ಕಾಗಿ ಪಕ್ಷವನ್ನೇ ವಿಸರ್ಜನೆ ಮಾಡಿಕೊಂಡು ನಾವು ಬೇರೆ ಪಕ್ಷದೊಟ್ಟಿಗೆ ಕೈ ಜೋಡಿಸಿದವರು. ಯಾವಾಗ ಮತ್ತೆ ರಾಷ್ಟ್ರದ ಹಿತಾಸಕ್ತಿ ಪ್ರಶ್ನೆ ಬಂತು, ಮತ್ತೆ ಹೊರಗೆ ಬಂದು ಹೊಸ ಪಕ್ಷ ಕಟ್ಟಿದಂಥವ್ರು. ಸೊ ಎರಡನೇದು ಗಾಂಧಿ ಪ್ರಣೀತ ಸಮಾಜವಾದ. ಮೂರನೇದ್ದು ಇವತ್ತು ಸಂವಿಧಾನದ ದಿನ, ನೆನಪು ಮಾಡಿಕೊಳ್ಳುವಂಥ ದಿನ, ಸಂವಿಧಾನ ಸಮರ್ಪಣಾ ದಿವಸ ಅಂತ ಹೇಳ್ತೀವಿ. ಸಂವಿಧಾನದಲ್ಲಿ 5 ಸಂವಿಧಾನವನ್ನು ಡಿಫೈನ್ ಮಾಡಬೇಕಾದ್ರೆ, ಭಾರತ ದೇಶವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ 5 ಹೆಸರು ಹೇಳ್ತಾರೆ ನಮ್ಮ ದೇಶಕ್ಕೆ. ಏನು? ಸಾರ್ವಭೌಮ, ಪ್ರಜಾಪ್ರಭುತ್ವ, ಸಮಾಜವಾದಿ, ಜಾತ್ಯತೀತ, ಒಕ್ಕೂಟ. ಕೇಳಿದ್ರೆ ಇಲ್ವಾ? ಸಂವಿಧಾನದಲ್ಲಿ ನಮ್ಮ ದೇಶದ ಹೆಸರನ್ನ ಸಾವರಿನ್, ಡೆಮಾಕ್ರೆಟಿಕ್, ಸೋಷಿಯಲಿಸ್ಟ್, ಸೆಕ್ಯುಲರ್, ರಿಪಬ್ಲಿಕ್ ಅಂತ ಹೇಳ್ತಾರೆ. ವಕೀಲರಿದ್ದೀರಾ ಯಾರಾದ್ರಲ್ಲಿ? ಯಾರಾದ್ರೂ ವಕೀಲರಿದ್ದೀರಾ? ಇಲ್ಲ. ಸೆಕ್ಯುಲರ್ ಹೇಳಿದ್ರೆ ಏನು? ಎಲ್ಲರೂ ಹೇಳಿದ್ದಾರೆ, ನಾವು ಹೇಳ್ತೀವಿ. ಈಗ ಫೋನ್ ಆಫ್ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ಈಗ ನೋಡಬೇಡಿ, ಮಧ್ಯೆ ಟೀ ಬ್ರೇಕ್ ಆದಾಗ ದಯವಿಟ್ಟು ಇಂಟರ್ನೆಟ್ ಆನ್ ಮಾಡಿಕೊಂಡು ಗೂಗಲ್ ಸರ್ಚ್ ಮಾಡಿ, ಡಿಕ್ಷನರಿಗೆ ಹೋಗಿ ಸೆಕ್ಯುಲರ್ ಶಬ್ದದ ಅರ್ಥ ಏನು ಅಂತ ಹುಡುಕಿದ್ರೆ ಏನು ಬರ್ತದೆ ಗೊತ್ತಾ? ಅದರಲ್ಲಿ ನಾನ್ ಇಂಟರ್ಫಿಯರೆನ್ಸ್ ಆಫ್ ರಿಲಿಜನ್ ಇನ್ ಮ್ಯಾಟರ್ಸ್ ಆಫ್ ಸ್ಟೇಟ್. ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದು ಮತ, ಧರ್ಮ ಅಲ್ಲ. ಇವತ್ತು ನೀವೆಲ್ಲ ಒಂದು ಸಂಕಲ್ಪ ಮಾಡಬೇಕು, ಇನ್ನು ಮುಂದೆ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಧರ್ಮ ಅಂತ ಕರಿಬಾರದು. ಅದೆಲ್ಲವೂ ಮತಗಳು. ಒಬ್ಬ ವ್ಯಕ್ತಿ ಅವನ ಮತಿಗೆ ಸಂಬಂಧಪಟ್ಟದ್ದು ಮತ ಆಗ್ತದೆ, ಹೌದಾ ಅಲ್ವಾ? ಸರಿ ಅಲ್ವಾ? ಅದಕ್ಕೆ ಓಟಿಗೆ ಏನು ಹೇಳ್ತೇವೆ? ಪೋಲಿಂಗ್ ಸ್ಟೇಷನಲ್ಲಿ ಹೋಗಿ EVM ಬಟನ್ ಒತ್ತಲಿಕ್ಕಿಂತ ಮುಂಚೆ ನಿಮ್ಮ ಮತಿ ಏನು ಹೇಳುತ್ತೆ ಅದನ್ನು ಮಾಡ್ತೀರಿ ನೀವು. ನಾವೆಲ್ಲರೂ ಅದನ್ನು ಮಾಡ್ತೇವೆ, ಅದಕ್ಕೆ ಮತ ಅಂತ ಹೇಳೋದು. ಸೊ ಪ್ರಪಂಚದ ಬೇರೆ ಎಲ್ಲ ನಂಬಿಕೆಗಳು ಒಬ್ಬನ ಮತಿಗೆ ಸಂಬಂಧಪಟ್ಟದ್ದು. ಅವನನ್ನು ತೆಗೆದು ಬಿಟ್ಟರೆ ಮತ ನಂಬಿಕೆ ಇಲ್ಲ. ಆ ಸೆಕ್ಯುಲರಿಸಮ್ನ ಜಾತ್ಯತೀತೆಯ ಕಾನ್ಸೆಪ್ಟಿಂದ ಹೊರಗೆ ಬಂದು ನಮ್ಮ ದೇಶ ನಿರಂತರವಾಗಿ ನಂಬಿಕೊಂಡು ಬಂದಿರುವಂಥ ವಿಚಾರ ಏನು ಅಂತ ಕೇಳಿದರೆ ಸರ್ವಪಂಥ ಸಮಭಾವ. ಮೊದಲನೇದೇನು? ರಾಷ್ಟ್ರೀಯ ಸಮಗ್ರತೆ. ಎರಡನೇದು? ಮೂರನೇದೇನು? ಯಾವುದು ಒಳ್ಳೆಯದು? ಜಾತ್ಯತೀತ ಶಬ್ದ ಒಳ್ಳೆಯದಾ? ಸರ್ವಪಂಥ ಸಮಭಾವ ಒಳ್ಳೆಯದಾ? ಮೂರನೇದು. ನಾಲ್ಕನೇದು, ಈ ದೇಶದಲ್ಲಿ ಯಾವ ರಾಷ್ಟ್ರೀಯ ಪಕ್ಷದಲ್ಲಿ 3 ವರ್ಷಕ್ಕೊಂದ್ಸಲಿ ಚುನಾವಣೆಗಳು ನಡೆದು ಅಧ್ಯಕ್ಷರ ಹುದ್ದೆ ಬದಲಾಗ್ತದೆ? ಏನಿದು? ಆಮೇಲೆ ಹೇಳಿಬಿಟ್ರು ಅವರು,
ಜೋರಾಗಿ ಹೇಳಿ, ಏನು ಹೇಳಿದ್ದು? ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ನಮ್ಗೆ ಉಂಟಾ ಇಲ್ವಾ? ಸಂತೋಷ್ ಬೋಳಿಯವರು ಅಧ್ಯಕ್ಷರಾಗಿದ್ದರು. ಯಾರೋ ಒಂದಷ್ಟು ಜನ ಕುತ್ಕೊಂಡು ನಿರ್ಣಯ ಮಾಡಿ, ಇಲ್ಲ ಚಂದ್ರ ಪಂಡಿತ್ ಹೌಸ್ ಅವರು ಅಧ್ಯಕ್ಷ ಆಗ್ಬೇಕಂತ. ಏನಾದರೂ ಗಲಾಟೆ ಆಯ್ತಾ? ಒಂದು ಹಂತದಲ್ಲಿ ಅಮಿತ್ ಶಾ ಅವರು ಭಾರಿ ಪ್ರಭಾವಿ, ಭಾರಿ ಪವರ್ಫುಲ್ ಅಧ್ಯಕ್ಷರು ಅಂತ ಇತ್ತು, ಹೌದೋ ಅಲ್ವಾ? ಅವರಿಂದ ಯಾರಿಗೆ ನಡ್ಡಾ ಅವರು ಅಧ್ಯಕ್ಷರಾದ್ರು. ಏನಾದರೂ ಗಲಾಟೆ ಆಯ್ತಾ? ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ? ತಾಯಿ ಮಗ, ಮಗ ತಾಯಿ, ಮತ್ತೀಗ ಪುನಃ ಇಂಟರಿಮ್ ಅಧ್ಯಕ್ಷ ಯಾರು ಅಂತ ಗೊತ್ತಿಲ್ಲ. ಈ ಕಳೆದ ಒಂದು 25, 30, 40 ವರ್ಷ ಇತಿಹಾಸ ನೋಡಿದರೆ ಕಾಂಗ್ರೆಸ್ಸಲ್ಲಿ ಆ ಕುಟುಂಬ ಬೇರೆ ಯಾರು ಅಧ್ಯಕ್ಷರಾಗಿದ್ದಾರಾ? ಜನತಾದಳದಲ್ಲಿ ಬೇರೆ ಯಾರಾಗಲಿ ಸಾಧ್ಯ ಉಂಟಾ? ಹಾಗಾಗಿ ನಮಗೆ ಕೇವಲ ತೋರಿಕೆಗಾಗಿ ಅಲ್ಲ, ಪ್ರಾಮಾಣಿಕವಾಗಿ ನಾವು ಪ್ರಜಾಪ್ರಭುತ್ವದ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡವರು. 4ನೇದು ಯಾವುದು? ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ. 5ನೇದ್ದು ಈ ಒಟ್ಟು ನಮ್ಮ ಪ್ರಶಿಕ್ಷಣ ವರ್ಗದ ಉದ್ದೇಶ ಇರುವಂಥದ್ದು 5ನೇದು. ವಿ ಆರ್ ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಕೇಳಿದ್ದೀರಾ? ನಮ್ಮ ಒಳಗೆ ಅಭಿಪ್ರಾಯ ಭೇದಗಳಿದೆ, ನಮ್ಮೊಳಗೆ ಡಿಫರೆನ್ಸಸ್ ಇದೆ ಅನ್ನುವ ಕಾರಣಕ್ಕಾಗಿ ಪಾರ್ಟಿ ವಿತ್ ಡಿಫರೆನ್ಸ್ ಅಲ್ಲ. ವಿ ಆರ್ ಎ ಪಾರ್ಟಿ ವಿತ್ ಡಿಫರೆನ್ಸ್ ಫಾರ್ ಎ ಡಿಫರೆಂಟ್ ರೀಸನ್. ಯಾವುದದು? ನಿಮಗೂ ಬರ್ತಿಲ್ವ? ಕ್ಲಾಸ್ ತಗೊಳ್ಳೋರು ನೀವು. ಮೌಲ್ಯಾಧಾರಿತ ರಾಜಕಾರಣ. ಹೌದು ಹೌದು ಅಂತ ಹೇಳ್ತೇವೆ. ಈ ಪ್ರಶಿಕ್ಷಣ ವರ್ಗ ಯಾತಕ್ಕೆ ಅಂತ ಕೇಳಿದ್ರೆ, ನಾವು ಒಂದು ಭಿನ್ನ ಪಕ್ಷದ ಸದಸ್ಯರು. ಈ ರೀತಿಯ ಪಂಚನಿಷ್ಠೆಗಳು, 5 ಸೈದ್ಧಾಂತಿಕ ತಳಹದಿ, ಇದರ ಆಧಾರದಲ್ಲಿ ನಾವು ಒಂದು ಭಿನ್ನವಾದ ಆಡಳಿತದ ಮೂಲಕ ಏನು ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ? ಸಂಘದ ಪ್ರಾರ್ಥನೆಯ ಒಂದು ವಾಕ್ಯ ನಾವು ಯಾವಾಗಲೂ ಕೋಟ್ ಮಾಡ್ತೇವೆ. ಏನದು? ಪರಂ ವೈಭವನ್ನೇ ತುಮೆ ತತ್ ಸ್ವರಾಷ್ಟ್ರಂ. ಯಾವ ರಾಷ್ಟ್ರದ ಕಲ್ಪನೆ ಕಾಣ್ತಾ ಇದ್ದೀವಿ? ಇದೆಲ್ಲ ಯಾತಕ್ಕೆ ನಮಗೆ? ಈ ಪಕ್ಷ, ಈ ಅಧಿಕಾರ ಇದೆಲ್ಲ ಯಾಕೆ? ತಾಯಿ ಭಾರತೀಯನ್ನು ಪರಮ ವೈಭವದ ಸ್ಥಿತಿಯಲ್ಲಿ ನೋಡುವುದಕ್ಕಾಗಿ ನಾವು ಈ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ತ್ವದೀಯಾಯ ಕಾರ್ಯಾಯ ಬದ್ಧ ಕಟೀಯಂ ಅಂತ ಹೇಳಿದೇನು? ನಾವು ಸೊಂಟಕ್ಕೆ ಬಟ್ಟೆ ಕಟ್ಕೊಂಡದ್ದು ಯಾತಕ್ಕೆ ಅಂತ ಹೇಳಿದ್ರೆ, ತಾಯಿ ನಿನ್ನ ಕೆಲಸಕ್ಕಾಗಿ ಅಂತ. ಇಂತಹ ಅತ್ಯುತ್ತಮ ಉದ್ದೇಶಗಳನ್ನು ಇಟ್ಟುಕೊಂಡಂಥ ಪಕ್ಷದ ಕಾರ್ಯಕರ್ತರಾಗಿ ನಾವು ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸ್ತಾ, ರಾತ್ರಿ ಮಲಗುವಾಗ ಬ್ಯಾಟ್ರಿ ಚಾರ್ಜ್ ಮಾಡಬೇಕಂದ್ರೆ ಮರುದಿನ ಬೆಳಿಗ್ಗೆ ನಾವು ಫೋನ್ ಉಪಯೋಗ ಮಾಡಬೇಕು. ಹಾಗೆ ವರ್ಷಕ್ಕೆ ಒಂದ್ಸಲ ಅನೇಕ ಕಾರಣಗಳಿಗಾಗಿ 4-5 ವರ್ಷ ಮಾಡಲಿಕ್ಕಾಗಿರಲಿಲ್ಲ. ಒಂದಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ಪಕ್ಷ ಬೆಳೆದು ಬಂದ ದಾರಿ, ಪಕ್ಷ ಯಾಕೆ ಹುಟ್ಟುಕೊಳ್ತು, ಏನಾಯಿತು ಗೊತ್ತಿರಬೇಕು ನೋಡೋಣ. ನಮಗೆ ಮುಂದಿನ ತಲೆಮಾರಿಗೆ ಇದನ್ನು ತಿಳಿಸ್ಬೇಕಲ್ಲ ನಾವು. ನನಗೆ ನೆನಪಾಗ್ತಾ ಇದೆ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ, ನಾನು ಮಿಲಿಟರಿ ಬಿಟ್ಟು ಬಂದು 89ರಲ್ಲಿ ಬಿಟ್ಟದ್ದು ನಾನು. 90ಕ್ಕೂ 91ಕ್ಕೂ ಇಲ್ಲೊಂದು ಪ್ರಶಿಕ್ಷಣ ವರ್ಗ ಆಗಿತ್ತು. ಆಗ ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಎಲ್ಲಿ? ಉಳ್ಳಾಲದಲ್ಲಿ. ಆ ಪ್ರಶಿಕ್ಷಣ ವರ್ಗದಲ್ಲಿ ನಮ್ಮನ್ನು ಅಗಲಿದಂಥ ಡಾಕ್ಟರ್ ಚಿತ್ತರಂಜನ್ ನೆನಪಿದೆಯಾ? ಭಟ್ಕಳದವರು. ಅವರು ಉಳ್ಳಾಲದ ಪ್ರಶಿಕ್ಷಣ ವರ್ಗದಲ್ಲಿ ಏಕಾತ್ಮ ಮಾನವ ದರ್ಶನದ ಬಗ್ಗೆ ಕ್ಲಾಸ್ ತಗೊಂಡಿದ್ರು. ಇಷ್ಟು ಪ್ರಭಾವ ಬೀರಿತು ನನ್ನ ಮನಸ್ಸಿನ ಮೇಲೆ. ಅದಾದಮೇಲೆ ನಾನು ಸಣ್ಣ ಪುಸ್ತಕ ತಗೊಂಡೆ, ಏಕಾತ್ಮ ಮಾನವ ದರ್ಶನದ ಒಂದು ಸಣ್ಣ ಪುಸ್ತಕ ತಗೊಂಡೆ. ಅದಾದ ಮೇಲೆ ಭಟ್ಕಳಕ್ಕೆ ಹೋಗಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದ್ದು ತುಂಬ ಹೊತ್ತು. ನನಗೆ ಆ ಕಸಬಿರಲಿಲ್ಲ, ನಾನು ಇನ್ನೂ ನಿಟ್ಟೆಗೆ ಸೇರಿರಲಿಲ್ಲ. ಈಗ ನೋಡಿ, 30-32 ವರ್ಷಗಳ ಹಿಂದೆ ಉಳ್ಳಾಲದಲ್ಲಿ ನಡೆದ ಒಂದು ಪ್ರಶಿಕ್ಷಣ ವರ್ಗದಲ್ಲಿ ಡಾಕ್ಟರ್ ಚಿತ್ತರಂಜನ್ ಅವರು ಏಕಾತ್ಮ ಮಾನವ ದರ್ಶನದ ಬಗ್ಗೆ ಮಾತಾಡಿದ್ದನ್ನು ಕೇಳಿಕೊಂಡು, ಇಡೀ ಭಾರತೀಯ ವಿಚಾರಧಾರೆಯ ಆಧಾರದಲ್ಲಿ ಭಾರತದ ಆಡಳಿತ ಬದಲಾವಣೆ ಆಗಬೇಕು ಅಂತ ಅವರು ಕೊಟ್ಟ ಕಲ್ಪನೆ ಏನಿದೆ, 2 ಬಾರಿ ಶಾಸಕ ಆದೆ ನಾನು ಆ ಪಕ್ಷದೊಟ್ಟಿಗೆ ಜೋಡಿಸ್ಕೊಂಡ ಕಾರಣಕ್ಕಾಗಿ. ಇವತ್ತು ರಾಜ್ಯದ ವಕ್ತಾರ ಆಗಿದ್ದೇನೆ. ಇವತ್ತು ನಾನು ಬಂದು ಇಲ್ಲಿ ಕ್ಲಾಸಿಗೆ ಉದ್ಘಾಟನೆ ಮಾಡುವಂಥ ಕೆಲಸ ನಂಗೆ ಸಿಕ್ಕಿದೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ನಾಳೆ ನಮಗೆ ನಮ್ಮೆಲ್ಲರಿಗೂ ಕೂಡ ಈ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ? ಪ್ರಶಿಕ್ಷಣ ವರ್ಗ ಯಾಕೆ ಅಂತ ಕೇಳಿದ್ರೆ ಈ ಕಾರಣಕ್ಕಾಗಿ. ಅದೇ ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ನಮ್ಮ ಸಂವಿಧಾನದ ಸಮರ್ಪಣೆಯ ದಿವಸ ಸಂವಿಧಾನ ನಮಗೆ ಎಷ್ಟು ಮುಖ್ಯವೋ, ಎಷ್ಟು ಗೌರವಿಸ್ತೇವೋ, ಅಷ್ಟೇ ಗೌರವವನ್ನು ನಾವು ನಂಬಿದಂಥ ಸಿದ್ಧಾಂತ, ನಮ್ಮ ವಿಚಾರ, ಅದ್ರ ಬಗ್ಗೆ ನಾವು ತ್ವದೀಯಾಯ ಕಾರ್ಯಾಯ ಬದ್ಧ ಕಟಿಯಂ ಅನ್ನುವ ದೃಷ್ಟಿಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕಾಗಿ ನಾವು ಮತ್ತೆ 1 ವರ್ಷಗಳ ಕಾಲ ಪಕ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ನಮಗೇನಾದರೂ ಒಂದು ಉತ್ಸಾಹ ಕೊಡುವಂಥ ಸಂಗತಿ ಇರಬೇಕಲ್ಲ. ಹಾಡು ಹೇಳ್ಕೊಟ್ರಿ, ಹಾಡಿನ 2ನೇ ಲೈನ್ ಏನಿತ್ತು ಯಶವಂತ್?
ನೀವು ಹೇಳಿಕೊಟ್ಟ ಶಿಬಿರ ಗೀತೆಯ 2ನೇ ವಾಕ್ಯ ಏನಿತ್ತು? ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ. ಸದ್ವಿಚಾರಧಾರೆ ಯಾವುದು? ಆ ಹಾಡನ್ನು ಯಾಕೆ ಜೋಡಿಸಿದ್ದಾರೆ ಈ ಶಿಬಿರಕ್ಕೆ? ಯಾವುದು ಸದ್ವಿಚಾರಧಾರೆ? ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ವೈಚಾರಿಕ ಬದ್ಧತೆ, ನಮ್ಮ ಪಂಚನಿಷ್ಠೆಗಳು, ಇದರಿಂದ ನಮಗೆ ಸ್ಫೂರ್ತಿ ಚಿಮ್ಮಬೇಕು, ಸ್ಫೂರ್ತಿ ಹೊರಗೆ ಬರಬೇಕು. ಮತ್ತು ಆ ಸ್ಫೂರ್ತಿ ತುಂಬಿಕೊಂಡು ನಾವು ನವೋತ್ಸಾಹದಿಂದ, ಹೊಸ ಉತ್ಸಾಹದಿಂದ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ಒಂದು ಪಕ್ಷದ ಕಾರ್ಯಕರ್ತರಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು. ಇದಕ್ಕಾಗಿ ಈ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ಮತ್ತೆ ಮತ್ತೆ ನಮಗೆ ಆ ಬದ್ಧತೆಯನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕಾಗಿ ನಾವು ಪಕ್ಷದ ಈ ಪ್ರಶಿಕ್ಷಣ ವರ್ಗದಲ್ಲಿ ಸೇರಿಕೊಳ್ತೇವೆ. ಯಾರಾದರೂ ತಪ್ಪು ತಿಳಿಬಾರ್ದು, ಬೇರೆ ಪಕ್ಷದಿಂದ BJPಗೆ ಬಂದವರು ಇದ್ದೀರಾ? ಯಾರಾದರೂ ಬೇರೆ ಪಕ್ಷದಿಂದ? ನಾನು ಹಿಂದೆ ಕಾಂಗ್ರೆಸ್ಸಲ್ಲಿದ್ದೆ, ಜನತಾ ದಳದಲ್ಲಿದ್ದೆ. ಇಲ್ಲಿ ಯಾರು ಇದ್ದೀರಾ? ಯಾರಿಲ್ವಾ? ಭಾಳ ಒಳ್ಳೆ ಸಂಗತಿ ಅದು. ನೀವು ಯಾರಾದ್ರೂ ಕೇಳಿ ನೋಡುವ. ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಾನು ಶಾಸಕ ಆಗಿದ್ದಾಗ ಶಾಸಕರಿಗೆ ಮತ್ತು ಅಲ್ಲಿಯ ಪ್ರಮುಖರಿಗೆ ಒಂದು ಪ್ರಶಿಕ್ಷಣ ವರ್ಗ ಆಗ್ತಾ ಇತ್ತು. ಸಂತೋಷ್ ಜಿ ಕ್ಲಾಸ್ ತಗೊಳ್ತಾ ಇದ್ರು. ಅವರು ಆವಾಗ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿ. ಇಲ್ಲಿ ನಮ್ಮ ಸಂತೋಷ್ ಬಳಿಯವರೆಲ್ಲ ಮಾಡಿದ ಹಾಗೆ ನಮಗೆ ಸಹ ಒಂದು ಪ್ಯಾಡು ಪೆನ್ ಎಲ್ಲ ಕೊಟ್ಟಿದ್ರು ಅಲ್ಲಿ. ನಾನು ಮತ್ತು ನನ್ನಂಥವರೆಲ್ಲ ಸಂಘದ ಮೂಲಕ ಬಂದು ನಮ್ಗೆ ಗೊತ್ತಿದೆ. ನಾನು ಪಕ್ಕದಲ್ಲಿ ಉಮೇಶ್ ಕತ್ತಿ ಅಂತ ಕೂತ್ಕೊಂಡಿದ್ರು. ಉಮೇಶ್ ಕತ್ತಿ ಗೊತ್ತಿದೆಯಲ್ಲ? ನಾನು ಬಹುಶಃ ಒಂದು 8ನೇ 10ನೇ ರೋದಲ್ಲಿ ಕೂತ್ಕೊಂಡಿದ್ದೆ ಹಿಂದ್ಗಡೆ. ಅವ್ರು ನೋಡ್ತಾರೆ ಕೂತ್ಕೊಂಡು, ಎಲ್ಲರೂ ಈ ಥರ ಶಾಲ್ ಹಾಕ್ಕೊಂಡಿದ್ದಾರೆ, ಕೊರಳು ಪಟ್ಟಿ ಹಾಕ್ಕೊಂಡಿದ್ದಾರೆ. ಎಲ್ಲರ ಹತ್ರ ಒಂದು ಪುಸ್ತಕ ಇದೆ. ಅಲ್ಲಿ ಸೇರಿದಂಥ ಒಂದು 50-60 ಜನರನ್ನು ನೋಡಿದ್ದಾರೆ ಪಕ್ಕದಲ್ಲಿ ಕೂತ್ಕೊಂಡು. ಎಲ್ಲ ಕೂತ್ಕೊಂಡು ಬರಿತಾ ಇದ್ದಾರೆ, ಸಂತೋಷ್ ಹೇಳೋ ಪಾಯಿಂಟ್ಸ್ನೆಲ್ಲ ಬರಿತಾ ಇದ್ದಾರೆ. ಮತ್ತೆ ಕೇಳಿದ್ರು, ದೋಸ್ತ್ ಇದೇ ಅಂದರೆ ಬೆಳಗಾಂ ಕಡೆ ಭಾಷೆ ಆಗಲ್ಲ, ಈ ದೋಸ್ತ್ ಏನು ಮಾಡ್ಲಿಕ್ಕೆ ಹಚ್ಚಿದ್ದಿ ಅಂತ ಕೇಳಿದರು. ಏನು ನಡೀತಾ ಇದೆ ಅಂತ ಹೇಳಿ. ಏನು ನಡೀತಾ ಇದೆ? ಪ್ರಶಿಕ್ಷಣ ವರ್ಗ ಇದು. ಅಲ್ಲಪ್ಪ, ಪ್ಯಾಡ್ ಕೊಟ್ಟರು, ಅವರೇನೋ ಭಾಷಣ ಮಾಡ್ತಾ ಇದ್ದಾರೆ, ನೀವೆಲ್ಲ ಅವರೊಬ್ಬರೇ ಮೇಲೆ ವೇದಿಕೆ ಮೇಲೆ ಯಾರಿಲ್ಲ, ಕ್ಲಾಸ್ ತಗೊಳ್ಳೋ ಒಬ್ಬರೇ ಇರ್ತಾರಲ್ಲ, ನೀವೆಲ್ಲ ಅವ್ರು ಹೇಳಿದ ಪಾಯಿಂಟ್ಸ್ ಎಲ್ಲ ಬರ್ಕೊಳ್ತಾ ಇದ್ದೀರಿ. ಹಾಂ ಹೌದು ಅಂತ ಹೇಳಿದೆ. ಸ್ವಾಭಾವಿಕ ಇದು ಹಿಂಗೆ ಇದೆ ದೋಸ್ತ್. ನಾನೆಲ್ಲಾದರೂ ಕಾಲೇಜಿಗೆ ಹೋಗಬೇಕಾದ್ರೆ ಈ ಥರ ತರಗತಿಗೆ ಹೋಗಿ ಬರ್ಕೊಂಡಿದ್ರೆ ನಾನು ಅಟ್ಲೀಸ್ಟ್ ಡಿಗ್ರಿ ಪಾಸ್ ಆಗಿಲ್ಲ, ನಾನು ಅಟ್ಲೀಸ್ಟ್ ಡಿಗ್ರಿ ಪಾಸ್ ಆಗ್ತಾ ಇದ್ದೆ. ನೀವು ಅದೆಲ್ಲ ಮುಗೀತು, ಈಗ ತಲೆ ಕೂದಲು ಹಣ್ಣಾಗಿದೆ, ಉದುರು ಹೋಗಿದೆ, ಈ ವಯಸ್ಸಲ್ಲಿ ಕೂತ್ಕೊಂಡು ಕ್ಲಾಸಲ್ಲಿ ಪಾಠ ಕೇಳ್ತಿರಲ್ಲ ನೀವು, ಏನಾಗಿದೆ ನಿಮ್ಮ ಪಕ್ಷಕ್ಕೆ ಅಂತ ಕೇಳ್ತಾರೆ ಅವರು. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಹೇಳಿದರೆ, ನಾವು ಒಂದು ಪಾರ್ಟಿ ವಿತ್ ಡಿಫ್ರೆನ್ಸ್ ಯಾಕೆ ಅಂತ ಹೇಳಿದರೆ, ಒಂದು ಅವಧಿ ಬರುತ್ತೆ, ಕಾರ್ಯಪದ್ಧತಿಯ ಬಗ್ಗೆ ಒಂದು ಅವಧಿ ಇರಬೇಕಲ್ಲ, ಒಂದು ಅವಧಿ ಇದೆ ಕಾರ್ಯಪದ್ಧತಿ ಅಂತ ಹೇಳಿ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ಮೊದಲನೇದು ನಾವು ಈ ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮ ಮನಸ್ಸಿನಿಂದ ಇದನ್ನು ತೆಗೆದು ಬಿಡಬೇಕು. ಇದೇನಪ್ಪ ಮತ್ತೆ ಇದು ಅಭ್ಯಾಸ ವರ್ಗ ಅಂತ ಮಾಡ್ತಾರೆ, ಹೇಳಿದ್ದನ್ನೇ ಹೇಳ್ತಾರೆ ಅಂತ ಹೇಳಿ. ಯಾತಕ್ಕಾಗಿ ನಾವು ಒಂದು ವಿಭಿನ್ನ ಪಕ್ಷದ ಸದಸ್ಯರು ಮತ್ತು ಈ ವಿಚಾರಧಾರೆಯ ಬದ್ಧತೆಯೊಂದಿಗೆ ನಮ್ಮಲ್ಲಿ ಒಂದು ಸ್ಫೂರ್ತಿ ತುಂಬಬೇಕು. ಆ ಹೊಸ ಉತ್ಸಾಹದಿಂದ ನಾವು ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದ ಕಲ್ಪನೆ ಇಟ್ಟುಕೊಂಡಿರುತ್ತಾ ಈ ಪಕ್ಷದ ಪ್ರಮುಖ ಕಾರ್ಯಕರ್ತರಾಗಿ ಮುಂದಿನ ಅಭ್ಯಾಸ ವರ್ಗದವರೆಗೆ ನಾವು ನಾವು ನಂಬಿದ ವಿಚಾರದಲ್ಲಿ, ನಂಬಿದ ಕಾರ್ಯಪದ್ಧತಿಯಲ್ಲಿ, ಕಾರ್ಯವೈಖರಿಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿಕೊಂಡು. ದೇಶ ಹೇಗಿದೆ? ಆರ್ಟಿಕಲ್ 370 ತೆಗೆದಾಗ ನಿಮ್ಗೆ ಖುಷಿ ಆಯ್ತಾ ಇಲ್ವಾ? ಎಲ್ರಿಗೆ ಸಹ ಯಾಕೆ ಖುಷಿ ಆಯ್ತು ಹೇಳಿ? ನಾವು ನಂಬ್ಕೊಂಡಿದ್ದು ಕಾಶ್ಮೀರ ಯಾವತ್ತೂ ಕೂಡ ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿಕೊಂಡು ನಂಬಿದ್ವು ಇಲ್ವ? ನಾವು ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅಂತ ನಾವು ಶ್ಲೋಕ ಹೇಳ್ತಾ ಇದ್ದು ಬೆಳಿಗ್ಗೆ ಎದ್ದುಕೊಂಡು. ಆದರೆ ಆ ಕಾಶ್ಮೀರ ಹೇಳುವಂಥ ಪ್ರದೇಶ 70 ವರ್ಷಗಳಿಂದ ನಮ್ಮ ಮಗ್ಗಲಿನ ಮುಳ್ಳಾಗಿರುವಂತಹ ಪಾಕಿಸ್ತಾನದ ಕುಕೃತ್ಯದಿಂದಾಗಿ ನಿತ್ಯ ನಿರಂತರ ರಕ್ತಪಾತ ಆಗುವಂಥ ಒಂದು ನಾಡಾಗಿ ಹೋಗಿತ್ತು. ಇಡೀ ಭಾರತ ದೇಶದ ವೈಚಾರಿಕ ಪರಂಪರೆಯ ತಳಹದಿಯಲ್ಲಿದೆ ಅಂತ ಕೇಳಿದರೆ ಅದಕ್ಕೆ ಸರಸ್ವತಿಯ ಅಧಿಷ್ಠಾನ ಅಂತ ಹೇಳುವಂಥ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇದ್ದು ನಾವು. ಆ ಕಾಶ್ಮೀರ ನಮ್ಮ ಕೈ ತಪ್ಪಿ ಹೋಗ್ತಾ ಇತ್ತು. 62ರ ಯುದ್ಧದಲ್ಲಿ 36,000 ಚದರ ಕಿಲೋಮೀಟರ್ ಎಷ್ಟಾಗ್ತದೆ ಹೇಳಿ? ನಮ್ಮ ಚಂದ್ರಹಾಸ್ ಪಂಡಿತ್ ಅವರಿಗೆ ಒಂದು ಕಲ್ಪನೆ ಇದೆ, ಇಲ್ಲೊಂದು ಡಿಗ್ರಿ ಕಾಲೇಜ್ ಆಗಬೇಕು, ನಮಗೆ ಜಾಗ ಇಲ್ಲ ಅಂತ ಅವರು ದುಃಖ ಪಡ್ತಾ ಇದ್ರು. ಒಂದು ಡಿಗ್ರಿ ಕಾಲೇಜಿಗೆ ಈ ನಮಗೆ ಜಾಗವೇ ಸಿಗುವುದಿಲ್ಲ, ನಾವು ಈ ಕೃಷಿ ಸಂಶೋಧನಾ ಕೇಂದ್ರ ಜಾಗ ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಉಳ್ಳಾಳದಂಥ ಕ್ಷೇತ್ರದಲ್ಲಿ ಯಾರೋ ನಮ್ಮ ಹಿರಿಯರ ಮುನ್ನೆ ಹೇಳಿದ್ರು, ಇದೊಂದು ಮಿನಿ ಪಾಕಿಸ್ತಾನ ಆಗ್ತಾ ಇದೆ ಅಂತ ಸತ್ಯವನ್ನೇ ಹೇಳಿದರು. ಅದು ಮಾತ್ರ ಅಲ್ಲ, ಉಳ್ಳಾಲ ಮಾತ್ರ ಅಲ್ಲ, ದೇಶದ ಅನೇಕ ಭಾಗಗಳಲ್ಲಿ ಅಲ್ಲಲ್ಲಿ ಪ್ರತ್ಯೇಕತೆಯ ಕೂಗಿನೊಂದಿಗೆ
ಯಾವ ಅತ್ಯಾಚಾರವನ್ನು, ಯಾವ ದೌರ್ಜನ್ಯವನ್ನು ಕಾಶ್ಮೀರದಲ್ಲಿ ಮಾಡಿದ್ರು ಆ ಸಂಗತಿಗಳಾಗ್ತಾ ಇದೆ ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ. ರಾಷ್ಟ್ರೀಯ ಸಮಗ್ರತೆಯ ದೃಷ್ಟಿಕೋನದೊಂದಿಗೆ ತೊಡಗಿಸಿಕೊಂಡಂಥ ನಾವು ಯೋಧರು, ನಾವು ಹಾಡೇನು ಹೇಳಿತು, ಹೇಳ್ಕೊಟ್ರೆ ಮರ್ತೋಯ್ತು. ಯೋಧರು ನಾವು ಅಂತ ಹೇಳಿಲ್ವಾ? ಯಾವುದಕ್ಕೆ ಯೋಧರು ನಾವು? ರಾಷ್ಟ್ರೀಯ ಸಮಗ್ರತೆಯನ್ನು ಕಾಪಾಡೋದಕ್ಕಾಗಿ ಯೋಧರು. ಆ 36,000 ಚದರ ಕಿಲೋಮೀಟರ್ ಲೇ ಲದ್ದಾಖ್ನ ಪ್ರದೇಶ ಏನಿದೆ, ಮೊನ್ನೆ ಯಾವ ಗಾಲ್ವನ್ ಕಣಿವೆಯಲ್ಲಿ ನಮ್ಮ ಶತ್ರು ರಾಷ್ಟ್ರ ಕಣ್ಣು ಕೆರೆದುಕೊಂಡು ಮೇಲೆ ಬರುವಂಥ ಪ್ರಯತ್ನ ಮಾಡಿದ್ರು, ಅದು ನಮ್ದಾಗಬೇಕೋ ಬೇಡವಾ? ಆಗಬೇಕೋ ಬೇಡವಾ? 5 ಲಕ್ಷ ಜನ ಕಾಶ್ಮೀರದ ಪಂಡಿತರು ಅಂತ ಕರೆಸ್ಕೊಳ್ಳೋರು. ನಮಗಿಲ್ಲಿ ಚಂದ್ರಾಸ್ ಪಂಡಿತಿದ್ದಾರೆ, ಆದರೆ ನಮ್ಮೆಲ್ಲ ಪಂಡಿತರನ್ನ ನಮ್ಮ ದೇಶದಿಂದನೇ ಒದ್ದು ಓಡಿಸಿದ್ದಾರೆ. ಅವರು ಇವತ್ತಿಗೂ ಕೂಡ ದೆಹಲಿಯ ಟೆಂಟ್ಗಳಲ್ಲಿ ನಿರಾಶ್ರಿತರಾಗಿ ಜೀವಿಸ್ತಾ ಇದ್ದಾರೆ. ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, 70 ವರ್ಷಗಳ ನಂತರ ನಾವು ಆರಾಮಾಗಿದ್ದೀವಿ. ಇದು ಸಿಟಿ ನನಗ ಓಕೆ, ನೀವು ತಡವಾಗಿ ಶುರು ಮಾಡಿದ್ದೀರಿ ಕಾರ್ಯಕ್ರಮ. ಇಲ್ಲ, ಮುಗಿಸ್ಬಿಡ್ತೇನೆ ಬೇಗ. ಯಾಕೆ ಅಂತ ಹೇಳಿದರೆ, ಈ ರೀತಿ ಭಾರತೀಯ ರಾಷ್ಟ್ರೀಯ ಸಮಗ್ರತೆಯ ಕುರಿತು ಯಾವ ಉದ್ದೇಶಕ್ಕಾಗಿ ನಮ್ಮ ಪಕ್ಷ ತಮ್ಮನ್ನು ತೊಡಗಿಸಿಕೊಂಡಿದೆ ಅದನ್ನು ಅರ್ಥೈಸಿಕೊಂಡು ನಾವು ಪಕ್ಷದ ಕಾರ್ಯಕರ್ತರಾಗಿ ಉಳ್ಳಾಲದಲ್ಲಿ ಬದಲಾವಣೆ ತರಲಿಕ್ಕೆ, ಮಂಗಳೂರು ಕ್ಷೇತ್ರದಲ್ಲಿ ಬದಲಾವಣೆ ತರಲಿಕ್ಕೆ ಏನು ಮಾಡಬೇಕು ನಾವು? ಇದಕ್ಕಾಗಿ ನಾವು ನಮ್ಮನ್ನು ಇನ್ನಷ್ಟು ಸ್ಫೂರ್ತಿ ತುಂಬಿಸಿಕೊಂಡು ಉತ್ಸಾಹದಿಂದ ಹೊರಗೆ ಬರೋದಕ್ಕಾಗಿ ಒಂದು ನಮ್ಮ ಏನು ಹೇಳ್ತೀನಿ, ಈ ಪ್ರಶಿಕ್ಷಣ ವರ್ಗ ಇದೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಅಧಿಕಾರ ಬಂದಿದೆ, ಕೆಲವು ರಾಜ್ಯಗಳಲ್ಲೂ ಅಧಿಕಾರ ಬಂದಿದೆ, ನಿರಂತರವಾಗಿ 2 ಬಾರಿ ಭಾಜಪಕ್ಕೆ ಸರಳ ಬಹುಮತದ ಅಧಿಕಾರ ಬಂದಿದೆ. ಆದರೆ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆಯಾ? ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದ ಮೇಲೆ ಅಲ್ಲಿಯ ರಾಷ್ಟ್ರ ವಿರೋಧಿ ಶಕ್ತಿಗಳು ಒಂದಾಗಿ ಬಿಟ್ಟು ಗುಪ್ಕಾರ್ ಡಿಕ್ಲರೇಷನ್ ಕೇಳಿದ್ದೀರಾ? ಗುಪ್ಕಾರ್ ಡಿಕ್ಲರೇಷನ್ ಏನದು? ನಾವು ಮತ್ತೆ ಆರ್ಟಿಕಲ್ 370 ವಾಪಸ್ ತರ್ತೇವೆ ಹೇಳುವಂಥ ಹೋರಾಟ ಇದೆ. ಸಹಿಸಬೇಕಾಯ್ತು ಭಾರತ ದೇಶದ ಜನ ನಾವೆಲ್ಲ. ಹಾಗಾದರೆ ನಮ್ಮ ಮುಂದೆ ಇವತ್ತಿಗೂ ಕೂಡ ಒಂದು ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರಾಗಿ ಸವಾಲುಗಳಿದೆಯೋ ಇಲ್ವೋ? ಯಾವ ಗಾಂಧಿ ಪ್ರಣೀತ ಸಮಾಜವಾದ ನಮ್ಮ ಕಲ್ಪನೆ ಆಗಿದೆ ಅದನ್ನು ಪೂರ್ತಿ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗಿದೆಯಾ ನಮಗೆ? ನಮ್ಮ ಕಾರ್ಯ ಪದ್ಧತಿಯಿಂದ ಒಂದು ಭಿನ್ನ ಪಕ್ಷವಾಗಿ ರಾಷ್ಟ್ರೀಯ ಸಮಗ್ರತೆಯ ಗುರಿ ಇಟ್ಟುಕೊಂಡು ನಾವು ನಂಬಿದ ಅಂತ್ಯೋದಯದ ಕಲ್ಪನೆಯೊಂದಿಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಹೇಳುವಂಥ ಕಲ್ಪನೆಯಲ್ಲಿ ಆಡಳಿತ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಅದು ಇತ್ತೀಚೆಗೆ ಒಪ್ಪಿಕೊಂಡಿರುವಂಥ ರಾಷ್ಟ್ರೀಯ ಶಿಕ್ಷಣ ನೀತಿ ಇರಬಹುದು. ರಾಷ್ಟ್ರೀಯ ಶಿಕ್ಷಣ ನೀತಿ ಕೇಳಿದಿರಲ್ಲ, ಸ್ವಲ್ಪ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಭಾರತೀಯ ವಿಚಾರಧಾರೆಯನ್ನು ಪ್ರತಿಬಿಂಬಿಸುವಂಥ ಶಿಕ್ಷಣ ನೀತಿ. ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಭಾರತ್ ತೆರೆ ಟುಕಡೆ ಹೋಂಗೆ ಹೇಳುವಂಥ ಘೋಷಣೆ ತರದೇ ಇರುವಂಥ ಒಂದು ಶಿಕ್ಷಣ ನೀತಿ. ನಮ್ಮ ಶಾಲಾ ಕಾಲೇಜಿನ ಮೂಲಕ ಹಾದು ಹೋಗುವ ವಿದ್ಯಾರ್ಥಿಗಳ ವ್ಯಕ್ತಿತ್ವದಲ್ಲಿ ಈ ರಾಷ್ಟ್ರೀಯ ಸಮಗ್ರತೆಯ ಭಾವನೆಯನ್ನು, ಆತ್ಮವಿಶ್ವಾಸವನ್ನು, ಸ್ವಾವಲಂಬನೆಯ ಕಲ್ಪನೆಯನ್ನು, ಕೈಯ ಬೆರಳ ತುದಿಗಳಲ್ಲಿ ಕೌಶಲ್ಯವನ್ನು ಕೊಡುವಂಥ ಕೆಲಸವನ್ನು, ಆತ್ಮನಿರ್ಭರ ಭಾರತದ ಕನಸು ನನಸಾಗಬೇಕಾದರೆ ಮುದ್ರಾ ಯೋಜನೆಯಂತೆ ಯೋಜನೆಗಳ ಮೂಲಕ ಸ್ವಂತ ವ್ಯವಸ್ಥೆಯನ್ನು ಮಾಡಿಕೊಂಡು ಉದ್ಯೋಗ ಸೃಷ್ಟಿ ಮಾಡುವಂಥ ಯೋಜನೆಗಳು, ಇಡೀ ಭಾರತ ಸ್ವಚ್ಛ ಸುಂದರ ಭಾರತ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸ್ವಚ್ಛ ಭಾರತದ ಕಲ್ಪನೆ, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಅದೆಷ್ಟು ಯೋಜನೆಗಳು. ಇದೆಲ್ಲ ಎಲ್ಲಿ ಸಾಕಾರಗೊಳ್ಳಬೇಕು? ನಮ್ಮ ವ್ಯಾಪ್ತಿಯಲ್ಲಿರುವಂಥ, ನಮ್ಮ ಕ್ಷೇತ್ರದಲ್ಲಿರುವಂಥ ನಮ್ಮ ಯಾರು ಮತದಾರರಿದ್ದಾರೆ, ನಮ್ಮ ಯಾರು ಪ್ರಜೆಗಳಿದ್ದಾರೆ, ಅವ್ರಿಗೆ ಇದನ್ನು ಮುಟ್ಟಿಸುವಂಥ ಕೆಲಸ ಆಗಬೇಕಲ್ಲ. ಯಾರು ಮುಟ್ಟಿಸ್ಬೇಕು ಇದನ್ನು? ಹಾಗಾಗಿ ಈ ಪ್ರಶಿಕ್ಷಣ ವರ್ಗದ ಉದ್ದೇಶ ಏನು ಅಂತ ಹೇಳಿದರೆ, ಒಟ್ಟಾಗಿ ನಾವು ಪಕ್ಷದ ಪ್ರಮುಖ ಕಾರ್ಯಕರ್ತರಾಗಿ ಅನ್ಯಾನ್ಯ ಜವಾಬ್ದಾರಿ ಇಟ್ಟುಕೊಂಡು ಪಕ್ಷದ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು, ಪಕ್ಷದ ಕಾರ್ಯಯೋಜನೆಗಳನ್ನು ಅರ್ಥ ಮಾಡಿಕೊಂಡು, ಆ ಸಾಮಾಜಿಕ ಜಾಲತಾಣ ಬಂದಿದೆ ಇವತ್ತು ಎಲ್ಲ ನಮ್ಮ ಬೆರಳ ತುದಿಯಲ್ಲಿ, ವಾಟ್ಸಪ್ ಗಿಟ್ಸಪ್ ಎಲ್ಲ ಇದೆ. ನಮ್ಮ ಎಲ್ಲ ಯೋಜನೆಗಳ ವಿವರಗಳನ್ನು, ಅದನ್ನು ಪಡ್ಕೊಳ್ಬೇಕಾದ ಇರುವಂಥ ಎಲ್ಲ ಕಂಡೀಷನ್ಗಳನ್ನು ಬಹಳ ಸುಂದರವಾದ ಪೋಸ್ಟರ್ ಮಾಡಿ ಜನರಿಗೆ ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವ. ಅದಕ್ಕಾಗಿ ಪ್ರಶಿಕ್ಷಣ ವರ್ಗ. ಇನ್ನೊಂದ್ಸರಿ ಸಿಟಿ ಹೊಡಲಿಕ್ಕಿಂತ ಮುಂಚೆ ನಾನು ಮಾತು ಮುಗಿಸ್ಬಿಡ್ತೀನಿ. ಈ ಪ್ರಶಿಕ್ಷಣ ವರ್ಗವನ್ನು ದಯವಿಟ್ಟು ಗಂಭೀರವಾಗಿ ತಗೊಳ್ಬೇಕು. ಗಂಭೀರವಾಗಿ ಅಂತ ಹೇಳಿದ್ರಿ ಏನು? ಟೆಸ್ಟ್ ಎಲ್ಲ ಇದೆಯಾ? ಪರೀಕ್ಷೆ ಇದೆಯಾ ಇಲ್ವಾ? ಪರೀಕ್ಷೆ ಮಾಡ್ಲಿಕ್ಕೆ ಉಂಟಾ?
ಪ್ರಶ್ನೋತ್ತರ ಎಲ್ಲ ಉಂಟಲ್ಲ ಆಮೇಲೆ ಕೊನೆಗೆ ಉಂಟಲ್ವಾ? ಹಾಗೆ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಯಾಕಂದರೆ ಎಲ್ರಿಗೂ ಪರೀಕ್ಷೆ ಇದೆ. ಆಮೇಲೆ ಪ್ರತಿ ಅವಧಿ ಆದಮೇಲೆ ಪರೀಕ್ಷೆ ಇದೆಯಲ್ಲ, ಯಾಕಂದರೆ ಆ ಪರೀಕ್ಷೆಗೆ ನೀವು ಏನೋ ಕೊಟ್ಟಿದ್ದೀರಲ್ಲ, ಈಗ ನೋಡಿದೆ, ಸ್ವಲ್ಪ ತಿದ್ದುಕೊಳ್ಬೇಕಿತ್ತು, ಮಾಡ್ಕೊಳ್ಳಿಲ್ಲ ನೀವು. ಅದನ್ನು ನಾನೇ ಸಿದ್ಧ ಮಾಡಿದ್ದು. ಅದರಲ್ಲಿ ಒಂದು ಕೊಟ್ಟಿದ್ದಾರಲ್ಲ, ಏನೆಲ್ಲ ಪ್ರಶ್ನೆ ಹೇಗಿತ್ತು ಹಾಗಿತ್ತು ಹೇಗಿತ್ತು ಅಂತ ಹೇಳಿಕೊಂಡು, ಅದರಲ್ಲಿ ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬಗ್ಗೆ ಒಂದು ಅದು ಅಲ್ಲಿ ಹಾಕಿದ್ದೆ, ಅಲ್ಲಿ ಬೇಕಿತ್ತದು. ಇದರಲ್ಲಿ ಅದನ್ನು ಟೈಪ್ ಮಾಡಿದ್ದೀರಿ ನೀವು, ಅದಿಲ್ಲ ಅದಿಲ್ಲ. ನೀವು ಪವರ್ ಪಾಯಿಂಟ್ ಯೂಸ್ ಮಾಡ್ತೀರಾ ಇಲ್ಲ ಅಲ್ವಾ? ಹಾಂ, ಅದು ಹಾಗೆ ಹಾಕಿಬಿಟ್ಟಿದ್ದೀರಿ. ಪರೀಕ್ಷೆನೂ ಇದೆ, ಹಾಗಾಗಿ ಎಲ್ಲ ಅವಧಿಯಲ್ಲಿ ಪೂರ್ತಿ ಇಲ್ಲಿ ಇರಬೇಕು, ಇಲ್ಲೇ ಇರಬೇಕು. ಪೂರ್ತಿ ಇರೋದು ಹೇಳಿದ್ರೇನು? ಹಾಂ, ಅದು ಒಂದು ಭಾಗ. ಶಾಲೆಗೆ ಪಾಠ ಮಾಡುವಾಗ ಯಾರೋ ಹುಡುಗನಿಗೊಬ್ರು ಕರೆದು ಕೇಳಿದ್ರಂತೆ, ಏನು ಹೇಳಿದ್ದೆಲ್ಲ ಪೂರ್ತಿ ಒಳಗೆ ಹೋಯ್ತಾ ಅಂತೇಳಿ. ಕೇಳಿದಿರ ಕಥೆ ಅದು? ಅವನಿಲ್ಲ, ಪೂರ್ತಿ ಒಳಗೆ ಹೋಗಿಲ್ಲ ಸರ್, ಬಾಲ ಮಾತ್ರ ಉಳ್ಕೊಂಡಿದೆ ಅಂತ ಹೇಳಿದಂತೆ. ಯಾಕಂದರೆ ಮಾಸ್ಟ್ರು ಪಾಠ ಮಾಡ್ತಾನೇ ಇದ್ರು, ಅವನು ಹೊರಗಡೆ ಕೆರೆ ಒಂದು ಕಪ್ಪೆಯನ್ನು ಹಿಡಿದು ತಿನ್ನೋದನ್ನು ನೋಡ್ತಾ ಇದ್ದ ಅವನು. ಅದು ಬಿಲದೊಳಗೆ ಹೋಗ್ತಾ ಇತ್ತು. ಮಾಸ್ಟ್ರು ಕೇಳುವಾಗಲೂ ಅವನ ತಲೆ ಅಲ್ಲೇ ಇದೆ. ಮಾಸ್ಟ್ರು ಕೇಳಿದ್ದು ಪೂರ್ತಿ ಒಳಗೆ ಹೋಯ್ತಾ ಕೇಳಿದರೆ, ಇಲ್ಲ ಸರ್ ಬಾಲ ಮಾತ್ರ ಉಳಿದಿದೆ ಅಂತ. ಪೂರ್ತಿ ಇರೋದು ಅಂತ ಹೇಳಿದರೆ ಈ ಎಲ್ಲ ವಿಚಾರಗಳನ್ನು ಎಲ್ಲೋ ಒಂದು ಕಡೆ ಸಾಧ್ಯ ಇದ್ದಷ್ಟು ತುಂಬಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನೋಟ್ಬುಕ್ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲದ ವಿಚಾರ ಬರ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಈ 2 ದಿನದ ಅವಧಿ ಮುಗಿದ ಮೇಲೆ ಮತ್ತೆ ನಾನು ಸಂಜೆ ಬಂದು ಪಂಚನಿಷ್ಠೆ ಯಾವುದು ಅಂತ ಕೇಳಿದರೆ ಥಟ್ ಅಂತ ಉತ್ತರ ಕೊಡಬೇಕು. ಟಿ ವಿಲಿ ಮಾತ್ರ ಅಲ್ಲ, ಥಟ್ ಅಂತ ಉತ್ತರ ಹೇಳೋದು. ಇಲ್ಲಿ ನಾವು ಹೇಳುವಂಥ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು. ಒಂದು ರೀತಿಯಲ್ಲಿ ನಮಗೆಲ್ಲ ಶಾಲಾ ಕಾಲೇಜಿನ ತರಗತಿಯ ಬೋಧನೆ ಮರೆತು ಬಹಳ ದಿನ ಆಗಿಬಿಟ್ಟಿದೆ. ಜಯಲಕ್ಷ್ಮಿ ಅವರು ಹೌದು ಹೇಳ್ತಿದ್ದಾರೆ, ಅವ್ರು ತುಂಬ ಕ್ಲಾಸ್ ತಗೊಳ್ತಾರೆ. ಅವರು ಮರೆತು ಹೋಗಿದೆಯಲ್ಲ. ಒಂದು ದಿವಸ ಒಂದು ಕ್ಲಾಸಲ್ಲಿ ಕೂತ್ಕೊಳ್ಳೋದೇ ಕಷ್ಟ, ಯಾಕಂದರೆ 5 ನಿಮಿಷಕ್ಕೆ ಒಂದ್ಸಲಿ ಮೊಬೈಲ್ ನೋಡಬೇಕು, ನಮಗೆ ಅಭ್ಯಾಸ ಆಗಿದೆ. ನೀವು ಹೇಳಿದ್ದೀರಿ, ಅದು ಇಲ್ಲಿ ನೋಡಿದೆ, ಕೆಲವರೆಲ್ಲ ಮತ್ತೆ ಹೀಗೆ ನೋಡ್ತಾ ಇದ್ದಾರೆ, ಫೋನು ಆಫ್ ಮಾಡಿಲ್ಲ. ಹಾಗಾಗಿ 2 ದಿನ ಪೂರ್ತಿ ಇಲ್ಲಿದ್ದುಕೊಂಡು ಪೂರ್ತಿ ಮನಸ್ಸನ್ನು ಕೊಟ್ಟು ಇಲ್ಲಿಂದ ಹೋಗಬೇಕಾದ್ರೆ ಏನು ತೊಗೊಂಡು ಹೋಗ್ಬೇಕು? ನಾನು ಒಬ್ಬ ತರಗತಿಯ ವಿದ್ಯಾರ್ಥಿಗೆ, ನಾನು ಸ್ವಲ್ಪ ಶಾಲಾ ಶಿಕ್ಷಣ ಸಂಸ್ಥೆ ಇರೋದು ಹೇಳ್ತೇನೆ, ಒಬ್ಬ ಮೇಷ್ಟ್ರು ಕೇಳಿದ್ರಂತೆ, 2 ಕಿವಿ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿ. ಯಾಕೆ 2 ಕಿವಿ ಕೊಟ್ಟದ್ದು? ಆ ಹುಡುಗ ಬಹಳ ಬುದ್ಧಿವಂತ ಹುಡುಗ. ಅವನೇನು ಹೇಳ್ದ ಗೊತ್ತಾ? ಸರ್, ಬೆಳಗ್ಗೆಯಿಂದ ಸಂಜೆವರೆಗೆ 5-6 ಜನ ಬಂದುಬಿಟ್ಟು ಅವರವರು ಕಲ್ತದ್ದು ಒಂದೇ ಪಾಠ, ಬಯಾಲಜಿ ಮಾಸ್ಟ್ರು ಬಯಾಲಜಿ ಮಾತ್ರ ಹೇಳಿಕೊಡ್ತಾರೆ. ನಂದು ಗ್ರಾಚಾರ ಅಂದರೆ ನಾನು ಬಯಾಲಜಿ ಮಾಸ್ಟರ್ ಹೇಳಿದ್ದು ಕೇಳಬೇಕು, ಮ್ಯಾಥ್ಸ್ ಹೇಳಿದ್ದು ಕೇಳಬೇಕು, ಸೋಷಿಯಲ್ ಸೈನ್ಸ್ ಹೇಳಿದ್ದು ಕೇಳಬೇಕು, ಇಂಗ್ಲೀಷು ಹೇಳಿದ್ದೆ ಕೇಳಬೇಕು, ಕನ್ನಡನೂ ಕಲಿಬೇಕು, ಹಿಂದಿನೂ ಕಲಿಬೇಕು. ನಾನು ಒಬ್ಬನೇ ಹೇಗೆ ಕಲಿಯಕ್ಕಾಗತ್ತೆ ಸರ್? ಆ ಎಲ್ಲ ಸಂಗತಿ ಒಳಗೆ ಹೋಗಿಬಿಟ್ರೆ ಇಲ್ಲಿ ಅದನ್ನು ಫುಲ್ ಟೆನ್ಷನ್ ಆಗ್ಬೋದು ನನಗೆ. ಅದಕ್ಕೆ ಈ ಕಿವಿಯಿಂದ ಕೇಳೋದು, ಈ ಕಿವಿಯಿಂದ ಬಿಟ್ಬಿಡೋದು, ನಾನು ಫುಲ್ ಕ್ಲಿಯರ್ ಅಂತ ಹೇಳಿ 2 ಕಿವಿ ಕೊಟ್ಟದ್ದು ಹೇಳಿದ್ರೆ ಹಾಗೆ ನಾವು ಹಾಗೆ ಮಾಡಿದ್ರೆ ಈ ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡಿಕೊಂಡು ನೋಟ್ ಮಾಡಿಕೊಂಡು ಇಲ್ಲಿ ಬಂದಿರುವಂಥವ್ರೇನು ನಮ್ಮ ಹಾಗೆ ನಿಮ್ಮ ಹಾಗೆ ನಮ್ಮೆಲ್ಲರ ಹಾಗೆ ಕಾರ್ಯಕರ್ತರು, ವಿಷಯ ತಜ್ಞರಾಗಿ ಬರುವಂಥವ್ರು. ಅವರೇನು ಬಹಳ ದೊಡ್ಡ ತಿಳ್ಕೊಂಡಿದ್ದಾರೆ ಅಂತಲ್ಲ, ಆದರೆ ಸ್ವಲ್ಪ ಪ್ರಯತ್ನ ಮಾಡಿ ಒಂದಷ್ಟು ವಿಷಯ ಸಂಗ್ರಹ ಮಾಡಿಕೊಂಡು ಪ್ರಶಿಕ್ಷಣ ವರ್ಗದ ವಿಷಯ ತಜ್ಞರಾಗಿ ತರಬೇತಿಯಲ್ಲಿ ಭಾಗವಹಿಸಿಕೊಂಡು ತಮ್ಗೆ ಗೊತ್ತಿರೋ ವಿಚಾರ ಹಂಚ್ಕೊಳ್ಳಿಕ್ಕೆ ಬರ್ತಾರೆ. ಅವನಿಗೆಂತ ಗೊತ್ತುಂಟು, ನನ್ನೊಟ್ಟಿಗೆ ಇರುವವನು ಅಂತ ಹೇಳಿ ಆ ಥರ ಗಂಭೀರ ನೋಡಿದೆ, ಬಹಳ ಸೀರಿಯಸ್ ಆಗಿ ಕೂತ್ಕೊಂಡು ಕಲಿಬೇಕು ಅಂತ ಹೇಳ್ತಾ ಒಟ್ಟು ಪಕ್ಷ ಇವತ್ತು ಕೇವಲ ಮಿಸ್ ಕಾಲ್ ಮೂಲಕ ಪ್ರಪಂಚದ ಅತಿ ದೊಡ್ಡ ಪಕ್ಷವಾಗಿ ಮಾತ್ರ ಬದಲಾಗಿಲ್ಲ. ನಾವೆಲ್ಲ ಹೇಳ್ತೇವೆ ಭಾರತ ವಿಶ್ವಗುರು ಆಗಬೇಕು ಅಂತ ಹೇಳಿ ಅಲ್ವಾ? ಆ ವಿಶ್ವಗುರು ಆಗುವಂಥ ಒಬ್ಬ ಫ್ರೆಂಚ್ ಭವಿಷ್ಯ ಹೇಳುವಂಥ ಒಬ್ಬ ನಾಸ್ಟ್ರಡಮಸ್ ಹೇಳಿದ್ದ, 21ನೇ ಶತಮಾನ ಭಾರತದ ಶತಮಾನ, ಒಬ್ಬ ನಾಯಕ ಬರ್ತಾರೆ, ಜಗತ್ತನ್ನು ಆಳ್ತಾರೆ ಅಂಥೇಳಿ. ನಮ್ಮ ಕಣ್ಣ ಮುಂದೆ ಆ ಸಂಗತಿಗಳಾಗ್ತಾ ಇದೆ. ಯಾವ ದೇಶ ವೀಸಾ ಕೊಡಲಿಕ್ಕೆ ನಿರಾಕರಣೆ ಮಾಡಿತ್ತು, ಇವತ್ತು ಆ ದೇಶ ನಮ್ಮ ಪ್ರಧಾನಮಂತ್ರಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡುವಂಥ ವಾತಾವರಣ ಕೇವಲ 6 ವರ್ಷದಲ್ಲಿ ನಿರ್ಮಾಣ ಆಗಿದೆ. ಬದಲಾವಣೆಯ ಸೂಚನೆಗಳು ಕಾಣ್ತಾ ಇದೆಯೋ ಇಲ್ವೋ? ಈ ಬದಲಾವಣೆಯ ಕಾಲಘಟ್ಟದಲ್ಲಿ ಭಾರತವಾಗಿ ಎದ್ದು ನಿಲ್ಲಬೇಕಾದ್ರೆ, ಭಾರತ ವಿಶ್ವಗುರು ಆಗಬೇಕಾದ್ರೆ, ಭಾರತ ವಿಶ್ವ ಆರಾಧ್ಯ ರಾಷ್ಟ್ರವಾಗಬೇಕಾದ್ರೆ ಎಲ್ಲೋ ಒಂದು ಕಡೆ ಆ ಪುಣ್ಯ ಕಾರ್ಯದಲ್ಲಿ ಎಲ್ಲೋ ಕೈ ಜೋಡಿಸುವಂಥ ಅವಕಾಶ ನಮ್ಗೆ ಸಿಕ್ಕಿದೆ. ಇದು ನಮ್ಮ ಪಾಲಿನ ಸೌಭಾಗ್ಯ. ಈ ಇತಿಹಾಸದ ಕಾಲಘಟ್ಟದಲ್ಲಿ ನಾನು ಅಂತಹ ಒಂದು ರಾಷ್ಟ್ರೀಯ ಪಕ್ಷದ ಪ್ರಮುಖ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ನನ್ನ ಜವಾಬ್ದಾರಿ ಹೆಚ್ಚಿದೆ ಹೇಳುವಂಥ ಭಾವನೆಯನ್ನು ಜಾಗೃತಗೊಳಿಸ್ಕೊಂಡ್ರೆ ತನ್ನಿಂತಾನಾಗಿಯೇ ನಮೋತ್ಸಾಹದಿಂದ ನಾವು ಕಾರ್ಯದಲ್ಲಿ ತೊಡಗಿಸ್ಕೊಳ್ತೇವೆ. ಆ ಕಾರ್ಯದಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ, ಅಧ್ಯಕ್ಷರು ಮತ್ತು ತಾವೆಲ್ಲ ಸೇರಿ ಈ ಒಂದು ಗೌರವದ ಅವಕಾಶವನ್ನು ಕಲಿಸಿಕೊಟ್ಟದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸ್ಫೂರ್ತಿ ಎಷ್ಟಿದೆ ಅಂತ ನೋಡಲಿಕ್ಕೆ 3 ಸಲ ಮುಷ್ಟಿ ಬಿಗಿ ಮಾಡಿ ಜೋರಾಗಿ ಜೈ ಹಿಂದ್ ಅಂತ ಹೇಳಬೇಕು, ಬೇರೆ ಇಲ್ಲ. ನಮ್ಮ ಪಕ್ಷದಲ್ಲಿ ಮಾತ್ರ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ, ಹೌದೋ ಅಲ್ವಾ?
ಯಾಕೋ ಹಾಡು ಹೇಳ್ಕೊಡ್ಬೇಕಾದ್ರೆ ಇನ್ನೂ ಬೆಳಗಿನ ಚಳಿ ಬಿಟ್ಟಿಲ್ಲ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಯಾಕೋ ಶಬ್ದ ಬರ್ತಿಲ್ಲ. ಈಗ ಒಂದ್ಸಲ ಜೋರಾಗಿ ಮುಷ್ಟಿ ಬಿಗಿ ಮಾಡಿ 3 ಸಲ ಜೈ ಹಿಂದ್ ಅಂತ ಹೇಳ್ಬೇಕು. ಹೇಳ್ಬೋದಾ? ಒಬ್ಬ ಸೈನಿಕನಾಗಿ ವಿನಂತಿ ಮಾಡ್ತಾನೆ ನಿಮ್ಮ ಹತ್ರ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಈಗ ಅಧ್ಯಕ್ಷೀಯ ನುಡಿ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಹಾಸ್ ಪಂಡಿತ್ ಔಸಿ ಅವರಿಂದ. ಸಂಘಟನೆಗೆ ಬಲ ಕೊಡುವಂತಹ ಎಲ್ಲ ವಿಚಾರಗಳ ಬಗ್ಗೆ ನಮ್ಮೆಲ್ಲರಿಗೂ ಇವತ್ತು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜಿಲ್ಲೆಯ ಪ್ರಮುಖರಾದಂಥ ಎಲ್ಲರೂ ಬಂದು ನಮ್ಮೆಲ್ಲರಿಗೂ ಮಾಹಿತಿ ಕೊಡುವಂಥ ಈ ಪ್ರಮುಖ ಕಾರ್ಯಕ್ರಮ ಪ್ರಶಿಕ್ಷಣ ವರ್ಗ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಪ್ರಶಿಕ್ಷಣ ವರ್ಗ ಎಂಬ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದೆ. ಉದಾಹರಣೆಗೆ ಭಾರತೀಯ ಇತಿಹಾಸ, ಅದರ ವಿಕಾಸ, ನಂತರ ನಮ್ಮ ವಿಚಾರಧಾರೆ, ನಮ್ಮ ಪರಿವಾರದ ಬಗ್ಗೆ ಹಾಗೂ ನಮ್ಮ ಕಾರ್ಯಪದ್ಧತಿಯ ಬಗ್ಗೆ ಮತ್ತು ಸಂಘಟನೆಯ ಸಂರಚನೆಯಲ್ಲಿ ನಮ್ಮ ಪಾತ್ರ, ಹಾಗೆ ಆ ಎಲ್ಲ ಕಾರ್ಯಕ್ರಮದೊಟ್ಟಿಗೆ ನಮ್ಮ ವ್ಯಕ್ತಿತ್ವ ವಿಕಸನ, ಈ ಎಲ್ಲ ವಿಚಾರಧಾರೆಗೆ ಭಾರತ ಮತ್ತು ನಾವು ಈ ಕಾರ್ಯಕ್ರಮದ ಎಲ್ಲ ವಿಚಾರದೊಂದಿಗೆ ಇವತ್ತು ಈ ಪ್ರಶಿಕ್ಷಣ ವರ್ಗ ನಡೀಲಿಕ್ಕಿದೆ. ಈ ಪ್ರಶಿಕ್ಷಣ ವರ್ಗಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ನಮ್ಮ ಹಿರಿಯರಾದ ಮಾರ್ಗದರ್ಶಕರು ನೀಡಿದಂತಹ ಎಲ್ಲ ವಿಚಾರವನ್ನು ತಿಳ್ಕೊಂಡು ಸಂಪೂರ್ಣವಾಗಿ ಪಕ್ಷ ಸಂಘಟನೆ ತೊಡಗಿಸಿಕೊಳ್ಳುವಂತಹ ನಮ್ಮ ಉತ್ಸಾಹವನ್ನು ಮತ್ತೊಮ್ಮೆ ಹೆಚ್ಚಿಸಿಕೊಳ್ಳುವಲ್ಲಿ ಪಕ್ಷ ನಮಗೆ ಎಲ್ಲರಿಗೂ ಮಾರ್ಗದರ್ಶನ ಮಾಡಲಿಕ್ಕಿದೆ. ಆ ಮಾರ್ಗದರ್ಶನವನ್ನು ತಾವೆಲ್ಲರೂ ತೆಗೆದುಕೊಂಡು ಮುಂದಿನ ಅವಧಿಯೂ ಕೂಡ ಪ್ರತಿಯೊಬ್ಬರು ಹಾಜರಿದ್ದು ಈ ಕಾರ್ಯಕ್ರಮದ ಯಶಸ್ಸನ್ನು ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡುವ ಮೂಲಕವಾಗಿ ಪಕ್ಷದ ಶಿಸ್ತು ಸಿದ್ಧಾಂತಕ್ಕೆ ಬದ್ಧರಾಗಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಪಕ್ಷಕ್ಕಾಗಿ ದುಡಿಯೋಣ ಎನ್ನುತ್ತಾ ಈ ಸಂದರ್ಭದಲ್ಲಿ ಸಮಯದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಆ ಸಮಯವನ್ನು ಸಮರ್ಪಕವಾಗಿ ನಿರ್ವಹಿಸಿದಂಥ ನಮ್ಮ ಆತ್ಮೀಯರಾದಂಥ ಕ್ಯಾಪ್ಟನ್ ಗಣೇಶ್ ಕಾರ್ತಿಕ್ ಅವರಿಗೆ ವಂದಿಸಿ ಈ ಕಾರ್ಯಕ್ರಮಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಂದಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೊಂದಿಗೆ ಮಾರ್ಗದರ್ಶನ ನಿವೃತ್ತ ಸೇನಾನಿಗಳು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ನಿಕರ್ ಅವರಿಗೆ ತುಂಬ ಹೃದಯದ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿ ಸಮಾರಂಭವನ್ನು ಚಂದಗಾಣಿಸಿಕೊಟ್ಟ ಮಂಡಲಾಧ್ಯಕ್ಷರಾದಂತಹ ಚಂದ್ರಹಾಸ್ ಪಂಡಿತ್ ಅವರಿಗೂ ಕೂಡ ವಂದನೆಗಳು. ಹಾಗೆ ಮಂಡಲ ಪ್ರಶಿಕ್ಷಣ ಪ್ರಕೋಷ್ಠದ ಸಂಚಾಲಕ ಶ್ರೀ ಭರತ್ ಉಲ್ಲಾಲ್ ಇವರಿಗೂ ಕೂಡ ವಂದನೆಗಳನ್ನ ಸಮರ್ಪಿಸುತ್ತಾ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ.